ಮಾಡಿದರು? ಶಿಕ್ಷಕಿ ಎಂಥ ಮನೆಕೆಲಸ ಕೊಟ್ಟಿದ್ದಾರೆ? ಅವರ ಚೀಲದಲ್ಲಿ ಏನೆಲ್ಲ ವಸ್ತುಗಳಿವೆ? ಅಪಾಯಕಾರಿ ವಸ್ತುಗಳು ಅಥವಾ ಮಾದಕ ವಸ್ತುಗಳು ಏನಾದರೂ ಇದೆಯಾ ಎಂಬುದನ್ನು ನೋಡಿ ಮಕ್ಕಳು ಕಲಿಯುವುದರಲ್ಲಿ, ಮನೆ ಕೆಲಸ ಮಾಡುವುದರಲ್ಲಿ ಅವರಿಗೆ ಸಹಕರಿಸಬೇಕು. ಎಷ್ಟು ಕೆಲಸವಿದ್ದರೂ ಕನಿಷ್ಠ 10 ನಿಮಿಷವಾದರೂ ಮಕ್ಕಳೊಡನೆ ಮಾತನಾಡಬೇಕು. ತಿಂಗಳಿಗೊಮ್ಮೆಯಾದರೂ ಶಾಲೆಗೆ ಬಂದು ಮಗುವಿನ ವಿಷಯ ಶಿಕ್ಷಕರಲ್ಲಿ ಕೇಳಿ ತಿಳಿದುಕೊಳ್ಳಬೇಕು. ಹೀಗೆ ಮಾಡಿದಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಶಿಸ್ತಿನಿಂದ ಬೆಳೆಯುವುದರಲ್ಲಿ ಸಂದೇಹವೇ ಇಲ್ಲ. ಒಳ್ಳೆಯ ಹಾಜರಿ, ಒಳ್ಳೆಯ ಫಲಿತಾಂಶ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಮಕ್ಕಳಿಗೆ ಹುರುಪು ಬರುತ್ತದೆ. ಶಿಕ್ಷಕರು ಪಟ್ಟ ಪ್ರಯತ್ನ ಗೆಲ್ಲುತ್ತದೆ. ಅವರ ವೃತ್ತಿಗೆ ಮರ್ಯಾದೆ ಬರುತ್ತದೆ. ನಿಮ್ಮ ಮತ್ತು ಶಿಕ್ಷಕರ ಮಧ್ಯೆ ಸಂಬಂಧ, ಮಗುವಿನ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಅದೇ ರೀತಿ ಶಾಲೆಯಲ್ಲಿ ಕಾರ್ಯಕ್ರಮಗಳು ನಡೆಯಲಿದ್ದಾಗ ಮನೆಯಲ್ಲಿದ್ದ ಹೆತ್ತವರು ಶಾಲೆಗೆ ಬಂದು ಶಿಕ್ಷಕರಲ್ಲಿ ನಮ್ಮಿಂದ ಏನಾದರೂ ಸಹಾಯ ಬೇಕೇ ಎಂದು ಕೇಳಬಹುದು. ಆಗ ಶಿಕ್ಷಕರಿಗೂ ಸಂತೋಷವಾಗುತ್ತದೆ. ಹೀಗೆ ಒಂದು ಸಂಸ್ಥೆಯಲ್ಲಿದ್ದಾಗ ಶಿಕ್ಷಕರು, ಮಕ್ಕಳು ಮತ್ತು ಹೆತ್ತವರ ಪಾತ್ರ ಕೂಡ ತುಂಬ ಪ್ರಾಮುಖ್ಯವಾದದ್ದು. ಹೀಗೆ ಹಲವಾರು ವಿಷಯಗಳನ್ನು ಹೆತ್ತವರಿಗೆ ಮನಮುಟ್ಟುವ ರೀತಿಯಲ್ಲಿ ಡಾಕ್ಟರ್ ಅಗ್ನೇಟರ್ ಅವರು ಹೇಳಿದವರು. ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆವೆರಿನ್ ಫರ್ನಾಂಡಿಸ್ ರವರು ಪೋಷಕರಿಗೆ ಕೆಲವು ಸೂಚನೆಗಳನ್ನು ನೀಡಿದರು. ಶೈಕ್ಷಣಿಕ ವರ್ಷದ ಪಕ್ಷಿ ನೋಟ ಈಗ ನಿಮ್ಮ ಮುಂದೆ ವಾಚಿಸಲಿರುವರು ಸಹ ಶಿಕ್ಷಕಿ ಶ್ರೀಮತಿ 2017-18ನೇ ಸಾಲಿನ ಶೈಕ್ಷಣಿಕ ಹಾಗೂ ಶಾಲಾ ಚಟುವಟಿಕೆಗಳ ಪಕ್ಷಿ ನೋಟ. ಈ ಸಭೆಯ ಅಧ್ಯಕ್ಷರಾದಂತಹ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ, ಸಂಪನ್ಮೂಲ ವ್ಯಕ್ತಿ ವಂದನೀಯ ಭಗಿನಿ ಅಗ್ನೇಷಿಯಾ ಫ್ರ್ಯಾಂಕ್, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ, 2017-18ನೇ ಸಾಲಿನ ಶಾಲಾ ಚಟುವಟಿಕೆಗಳ ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲು ಶಾಲಾ ಮಂತ್ರಿಮಂಡಲ ಹಾಗೂ ವಿವಿಧ ಸಂಘಗಳ ರಚನೆ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿದ್ದ ಸೂಕ್ತ ಪ್ರತಿಭೆಗಳನ್ನು ಹೊರತರಲು ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ. ಆಟೋಟ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ. ಅಲ್ಲದೆ ಸತತ 10ನೇ ಬಾರಿ ನಮ್ಮ ವಿದ್ಯಾರ್ಥಿಗಳು ಕ್ರೀಡಾಕೂಟದ ಚಾಂಪಿಯನ್ಶಿಪ್ ಪಡೆದಿರುತ್ತಾರೆ. ವಿವಿಧ ರಾಷ್ಟ್ರೀಯ ಹಾಗೂ ಧಾರ್ಮಿಕ ಹಬ್ಬಗಳನ್ನು ಆಚರಿಸಿ ವಿದ್ಯಾರ್ಥಿಗಳಲ್ಲಿ ಅದರ ಮಹತ್ವ ತಿಳಿಸುವುದಲ್ಲದೆ ಸಹಬಾಳು, ಸಹಕಾರವನ್ನು ಹಾಗೂ ರಾಷ್ಟ್ರ ಪ್ರೇಮವನ್ನು ಬೆಳೆಸುವಲ್ಲಿ ಶ್ರಮ ವಹಿಸಲಾಗಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿರುವ ಈ ಕನ್ನಡ ಮಾಧ್ಯಮ ಶಾಲೆ ಮಂಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕನ್ನಡ ಮಾಧ್ಯಮದ ಮಕ್ಕಳನ್ನು ಹೊಂದಿರುವ ಈ ಶಾಲೆ ಎನ್ನುವ ಹೆಗ್ಗಳಿಕೆ ಈ ಶಾಲೆಗೆ ಇದೆ. ಇದರಿಂದ 400ಕ್ಕೂ ಹೆಚ್ಚು ಮಕ್ಕಳು ಈ ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದಾರೆ. ವಿಶೇಷ ಎಂದರೆ ಮಂಗಳೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕನ್ನಡ ಮಾಧ್ಯಮದ ಮಕ್ಕಳಿರುವ ಶಾಲೆ ಅಂದರೆ ನಮ್ಮ ಈ ಶಾಲೆ. ಆ ಹೆಮ್ಮೆ ಖಂಡಿತ ನಮಗಿದೆ. ಆದ್ದರಿಂದ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ನಮಗೆ ಹೇಗೆ ಶಿಕ್ಷಣವನ್ನು ನೀಡುವ ಜವಾಬ್ದಾರಿ ಇದೆಯೋ ಅದೇ ರೀತಿ ಹೆತ್ತವರಿಗೆ ತಮ್ಮ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ನೋಡುವ ಜವಾಬ್ದಾರಿ ಖಂಡಿತ ಇದೆ. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಸ್ವಾಮಿ ವಿವೇಕಾನಂದರು ಒಬ್ಬ ಮನುಷ್ಯನಲ್ಲಿ 3 ರೀತಿಯ ಬಲಗಳ ಬಗ್ಗೆ ಮಾತಾಡ್ತಾರೆ. ಒಂದು ದೇಹ ಬಲ, ಎರಡನೆಯದು ಆತ್ಮಬಲ ಹಾಗೂ ಮೂರನೆಯದು ಮನೋಬಲ. ಪ್ರತಿಯೊಬ್ಬ ಮನುಷ್ಯನಿಗೂ ದೇಹಬಲ, ಆತ್ಮಬಲ ಮತ್ತು ಮನೋಬಲ ಇರಲೇಬೇಕು. ಅದು ಮಕ್ಕಳಿಗೂ ಕೂಡ. ಆದ್ದರಿಂದ ದೇಹಬಲ ಎಂದರೆ ತಮ್ಮ ಮಕ್ಕಳನ್ನು ಉತ್ತಮವಾಗಿ ಬೆಳೆಸಲು, ಉತ್ತಮವಾದ ಆಹಾರವನ್ನು ನೀಡಲು, ಆರೋಗ್ಯಭರಿತ ಜೀವನಕ್ಕೆ ಅವರನ್ನು ಕೊಂಡೊಯ್ಯಲು ನಿಮ್ಮ ಮೇಲೆ ಖಂಡಿತವಾದ ಜವಾಬ್ದಾರಿ ಇದೆ. ಅದರಿಂದ ಬೆಳಿಗ್ಗೆ ಶಾಲೆಗೆ ಹೊರಡುವಾಗ ಉತ್ತಮವಾದ ಆರೋಗ್ಯಭರಿತ ಊಟವನ್ನು ಕೊಟ್ಟು, ಸಂಜೆ ಮಕ್ಕಳು ಮನೆಗೆ ಬರುವಾಗ ಉತ್ತಮವಾದ ಸ್ನಾನ ಮತ್ತು ಆಹಾರವನ್ನು ಅವರಿಗೆ ಕೊಟ್ಟು ಅವರ ದೇಹ ಬಲವನ್ನು ಹೆಚ್ಚಿಸುವ ಜವಾಬ್ದಾರಿ ತಮ್ಮ ಮೇಲೆ ಇದೆ. ಎರಡನೆಯದು ಮನೋಬಲ. ವಿಶೇಷವಾಗಿ ಇಡೀ ದಿನ ಈ ಶಾಲೆಯಲ್ಲಿ ನಾವು ಅವರಿಗೆ ಶಿಕ್ಷಣವನ್ನು ನೀಡ್ತೇವೆ. ಮಾತ್ರವಲ್ಲ, ಮನೆಗೆ ಬಂದಾಗ ಅವರ ಬುಕ್ಕನ್ನು ಸ್ವಲ್ಪ ನೋಡುವುದು, ಅವರಿಗೆ ಯಾವ ರೀತಿಯ ಶಿಕ್ಷಣ ಸಿಕ್ಕಿದೆಯಾ ಎನ್ನುವುದನ್ನು ತಾವು ಪರಿಶೀಲಿಸುವುದು. ಈ ರೀತಿಯಲ್ಲಿ ಅವರ ಮನೋಬಲವನ್ನು ತಾವು ಅವರ ಜ್ಞಾನವನ್ನು ಹೆಚ್ಚಿಸಲು ಸಹಕಾರ ನೀಡುವುದು. ಮೂರನೆಯದಾಗಿ ಆತ್ಮಬಲ. ವಿಶೇಷವಾಗಿ ದೇವರ ಮೇಲೆ ಪ್ರೀತಿ ಮತ್ತು ಗೌರವ ಹಾಗೂ ಹೆತ್ತವರ ಮೇಲೆ ಅಂದರೆ ನಿಮ್ಮ ಮೇಲೆ ಇರುವ ಪ್ರೀತಿಯನ್ನು ಹೆಚ್ಚಿಸಲು ಮಕ್ಕಳಿಗೆ ತಾವು ಆತ್ಮಬಲವನ್ನು ನೀಡಬೇಕು. ಆದ್ದರಿಂದ ಈ 3 ವಿಶೇಷ ಜವಾಬ್ದಾರಿಗಳು ಹೆತ್ತವರಾದ ತಮಗೆ ಇದೆ: ದೇಹಬಲ, ಮನೋಬಲ ಮತ್ತು ಆತ್ಮಬಲ.
ವಿಶೇಷವಾಗಿ ಇಲ್ಲಿರುವ ಶಿಕ್ಷಕರು ಎಲ್ಲರೂ ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿಯನ್ನು ನೀಡಿದ್ದಾರೆ. ಮಕ್ಕಳಿಗೆ ಸಮವಸ್ತ್ರವನ್ನು ಮತ್ತು ಪುಸ್ತಕವನ್ನು ಉಚಿತವಾಗಿ ನೀಡುತ್ತಾರೆ. ಮಾತ್ರವಲ್ಲ, ಈ ವರ್ಷ ಹೊಸ 10 ಕಂಪ್ಯೂಟರ್ಗಳನ್ನು ತಂದು ಕಂಪ್ಯೂಟರ್ ಶಿಕ್ಷಣವನ್ನು ಹೆಚ್ಚಿನದಾಗಿ ಮಾಡಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಆದ್ದರಿಂದ ನಿಮ್ಮ ಜವಾಬ್ದಾರಿ ಕೂಡ ತಮ್ಮ ಮಕ್ಕಳ ಮೇಲೆ ಇರಲಿ. ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಈ ಶಿಕ್ಷಣ ಸಂಸ್ಥೆಗೆ ವಿಶೇಷವಾಗಿ ಆಡಳಿತ ಮಂಡಳಿಗೆ ತಾವು ನೀಡುವ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಮನಗಂಡು ತಮಗೆ ಅಭಿನಂದನೆ ಸಲ್ಲಿಸುತ್ತಾ ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ತಮ್ಮ ಮಕ್ಕಳ ಮೇಲೆ ನಮಗೆ ವಿಶೇಷ ಪ್ರೀತಿ ಇದೆ. ಆ ಪ್ರೀತಿ ಇನ್ನೂ ಕೂಡ ಖಂಡಿತವಾಗಿ ಇರಲಿ ಹಾಗೂ ಈ ಪ್ರೀತಿ ಬೆಳೆಯುತ್ತಾ ಹೋಗಲಿ ಎಂದು ದೇವರ ವಿಶೇಷ ಆಶೀರ್ವಾದವನ್ನು ತಮಗೆ ಬೇಡುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದ. ಅಗ್ನಿಷಿಯಾ BS ಇವರು ಬಂಟ್ವಾಳ ತಾಲೂಕಿನ ಮೊಡಕಾಪ್ ಎಂಬಲ್ಲಿ ಜನಿಸಿದರು. ಶಿಕ್ಷಣದಲ್ಲಿ ಶ್ರಮಿಕರು ಹಾಗೂ ಪರಿಣಿತರು ಎಂಬುದು ಕಾಣಸಿಗುವುದು ಇವರಿಗೆ ಲಭಿಸಿದ ರ್ಯಾಂಕ್ಗಳಿಂದ. D.Edನಲ್ಲಿ ಪ್ರಥಮ ಹಾಗೂ B.Edನಲ್ಲಿ 4ನೇ ರ್ಯಾಂಕ್ ಗಿಟ್ಟಿಸಿರುತ್ತಾರೆ. 10 ವರ್ಷಗಳ ಕಾಲ ಶಿಕ್ಷಣ ರಂಗದಲ್ಲಿ ದುಡಿದರೆ ಮುಂದಿನ 20 ವರ್ಷಗಳ ಸಮಾಜ ಸೇವೆಯಲ್ಲಿ ಇವರ ಜೀವನ. ಸಮಾಜ ಸೇವೆ ಎಂಬುದು ಸುಲಭವಲ್ಲ. ಅದರಲ್ಲೂ ಸಾಮಾಜಿಕವಾಗಿ ಹೊರದೂಡಲ್ಪಟ್ಟ ಮಹಿಳೆಯನ್ನು ಜೀವನಕ್ಕೆ ಸಜ್ಜುಗೊಳಿಸುವುದು ನಿರಂತರ ಸಾಧನೆ. ಮಹಿಳೆಯರ ಮೇಲಿನ ಅಭಿಮಾನ, ಗೌರವ ಹಾಗೂ ಸಮಾಜದ ಮೇಲಿನ ಪ್ರೀತಿ ಹಾಗೂ ಜವಾಬ್ದಾರಿಯನ್ನು ಅರಿತ ಇವರು ಅವರಿಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡಿದ್ದಾರೆ. ಇವತ್ತು ಈ ಮಕ್ಕಳು ಇಲ್ಲಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದರು. ಖಂಡಿತವಾಗಿ ಇವತ್ತೊಂದು ಹೈಟೆಕ್ ಭೂಲೋಕವಾಗಿ ಬಿಟ್ಟಿದೆ. ಮಕ್ಕಳಿಗೆ ಮೊಬೈಲ್ಸ್ಗಳು, ಐಪ್ಯಾಡ್ಗಳು, ಲ್ಯಾಪ್ಟಾಪ್ಗಳು, ಅಂತರ್ಜಾಲಗಳು ಇದ್ದರೆ ಮತ್ತೆ ಅವ್ರಿಗೆ ಈ ಭೂಲೋಕದ ಪರಿವೇ ಇಲ್ಲ. ನಾನು ಒಂದು ಮದ್ದಿನ ಪುಸ್ತಕ ಬರೆದಿದೆ ನನಗೆ ಹೇಳಿದರು. ಅಮೃತ ನಿನ್ನ ಕಾಲಿನಡಿಯಲ್ಲಿ, ಅಮೃತ ನಿನ್ನ ಕೈಯಲ್ಲಿ ಅಂತ 150 ಗಿಡಗಳ ಬಗ್ಗೆ ಬರೆದಿದ್ದೇನೆ. ನಾನು ಕಿನ್ನಿಗೋಳಿಯ ಶಾಲೆಗೆ 9ನೇ 10ನೇ ಕ್ಲಾಸಿಗೆ ಹೋಗಿ ಗಿಡಮೂಲಿಕೆಯ ಕ್ಲಾಸನ್ನು ತಗೊಳ್ತಾ ಇದ್ದೆ. ಆಗ ಒಂದೆಲಗದ ಒಂದು ಗಿಡವನ್ನು ಎತ್ತಿ ತೋರಿಸಿದೆ. 50 ಮಕ್ಕಳ ಪೈಕಿ ಒಂದೇ ಒಂದು ಹುಡುಗ ಅಥವಾ ಹುಡುಗನಿಗೆ ಆ ಒಂದೆಲಗ, ನಾವು ಕೊಂಕಣಿಯಲ್ಲಿ ಕಾರೇಣೋ ಅಂತ ಹೇಳ್ತೇವೆ, ತುಳುವಿನಲ್ಲಿ ತಿಮರೆ ಅಂತ ಹೇಳ್ತಾ ಇದ್ದೀರಿ, ಯಾರಿಗೂ ಗೊತ್ತಿರಲಿಲ್ಲ. ಒಂದೇ ಒಂದು ಮಗುವಿಗೆ 50 ಮಕ್ಕಳ ಪೈಕಿ ಒಂದು ಗಿಡದ ಪರಿಚಯವಿಲ್ಲ. ನನಗೆ ಆಶ್ಚರ್ಯವಾಯಿತು. ಯಾಕಂತ ಹೇಳಿದರೆ ಇವತ್ತು ನಾವು ಫೇಸ್ಬುಕ್ಕಲ್ಲಿ ಲಾಸ್ಟ್ ಸೀನ್ 8 ಮಿನಿಟ್ಸ್ ಎಗೋ ಅಂತ ನಮಗೆ ಕಾಣ್ತದೆ ಮಕ್ಕಳು, ನಿಮಗೆ ಅದು ಗೊತ್ತುಂಟು. ಮತ್ತು ವಾಟ್ಸಪ್ಪಲ್ಲಿ ನೋಡಿದರೆ ಕೇವಲ 4 ಸೆಕೆಂಡ್ಸ್ ಮುಂಚೆ ಅವರು ಅಲ್ಲಿದ್ದಾರೆ. ಶಾಲೆಯಲ್ಲಿ ಕೂಡ ನಾನು ನೋಡಿದೆ, ನಾನು ಸೈಂಟ್ ಅಲಾಷಿಯಸ್ ಕಾಲೇಜಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ದೇ ಆರ್ ಆಲ್ವೇಸ್ ವಿತ್ ದ ಮೊಬೈಲ್ಸ್, ಟೆಕ್ಸ್ಟಿಂಗ್, ಆಲ್ವೇಸ್ ಟೆಕ್ಸ್ಟಿಂಗ್ ಟು ಒನ್ ಅನದರ್. ಕೊನೆಗೆ ಟೆಕ್ಸ್ಟ್ ಬುಕ್ ಯಾವಾಗ ನೋಡಿದ್ದು ಅಂತ ಹೇಳಿದರೆ 1 ತಿಂಗಳ ಹಿಂದೆ. ಅದಕ್ಕೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸ್ವಲ್ಪ ದುಡ್ಡು ಎಲ್ಲಾದರೂ ಮನೆಯಲ್ಲಿ ನಿಮಗೆ ಇಡಲಿಕ್ಕೆ ಬೇಕಿದ್ದರೆ ನೀವು ಎಲ್ಲೆಲ್ಲಿ ಹೋಗಬೇಕಂತಿಲ್ಲ, ಒಂದೇ ಪವಿತ್ರ ಗ್ರಂಥಗಳಲ್ಲಿ ಇಡ್ತಾರೆ. ಯಾರೂ ಪವಿತ್ರ ಗ್ರಂಥಗಳನ್ನು ಓದುವುದೇ ಇಲ್ಲ. ಇಲ್ಲದಿದ್ದರೆ ಅವರ ಟೆಕ್ಸ್ಟ್ ಬುಕ್ಗಳಲ್ಲಿ ಇಟ್ಟರೆ, ಮಕ್ಕಳ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಇಟ್ಟರೆ ಅವರು ಅದನ್ನು ತೆಗೆಯುವುದೇ ಇಲ್ಲ. ಆದ್ದರಿಂದ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ನೆಗೆಟಿವ್ ಇಲ್ಲ, ಖಂಡಿತವಾಗಿ ನೆಗೆಟಿವ್ ಅಲ್ಲ. ಇವತ್ತು ನಮ್ಮ ಮಕ್ಕಳು ಕುಟುಂಬದ ಅಲಂಕಾರ. ನಿಮಗೆ 3 ಕನಸುಗಳು ಇದ್ದವು. ಒಂದು ಕನಸು, ನೀವು ಮದುವೆ ಆಗುವ ಮುಂಚೆ ಹೆಂಗಸರಿಗೂ ಗಂಡಸರಿಗೂ ಏನು ಕನಸಿತ್ತು? ನನಗೆ ಒಂದು ಒಳ್ಳೆಯ ಗಂಡ ಸಿಗಬೇಕು ಅಂತ. ಹೌದು ತಾನೇ? ಹೌದು ಅಂತ ಎಲ್ಲರೂ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಹಾಗೂ ಗಂಡಸರಿಗೆ ಒಂದು ಒಳ್ಳೆಯ ಹೆಂಡತಿ ಸಿಗಬೇಕು ಅಂತ. ಆ ಕನಸು ಈಗ ಮುಗಿಯಿತು, ಅದಕ್ಕೆ ನೀವು ಇಲ್ಲಿದ್ದೀರಿ ತಾನೇ? ಹೌದು. 2ನೇ ಕನಸು ಏನಿತ್ತು? ಒಂದು ಒಳ್ಳೆಯ ಪುಟ್ಟ ಜನಿಸಬೇಕು ಅಥವಾ ಪುಟ್ಟಿ ಯಾರೇ ಇರಲಿ ಒಂದು ಮಗು ಬೇಕು ಎಂಬ ನಿಮಗೆ ಕನಸು ಇತ್ತು, ಅದು ಆಯಿತು. ಈಗ 3ನೇ ಕನಸು ಏನು? ಅವರಿಗೆ ಒಂದು ಒಳ್ಳೆಯ ಶಾಲೆಗೆ ಹಾಕಬೇಕು ಎಂಬ ಕನಸು ನಿಮಗೆ ಇತ್ತು. ಅದಕ್ಕೆ ನೀವು ಇಲ್ಲಿ ನಿಮ್ಮ ಮಕ್ಕಳನ್ನು ಇಲ್ಲಿ ಹೋಲಿ ಏಂಜಲ್ಸ್ ಪೆರ್ಮನ್ನೂರು ಶಾಲೆಗೆ ಇಲ್ಲಿ ತಂದು ಹಾಕಿದ್ದೀರಿ. ನಾನು ಇಲ್ಲಿ 2ನೇ ಬಾರಿಗೆ ಇಲ್ಲಿ ಬರೋದು. ಎಷ್ಟು ಮಂದಿಗೆ ನನ್ನ ಪರಿಚಯ ಉಂಟಂತ ಗೊತ್ತಿಲ್ಲ. ಒಂದು 7-8 ವರ್ಷದ ಮುಂಚೆ ಸಿಸ್ಟರ್ ಸ್ಟೆಲ್ಲಾ ಇಲ್ಲಿ ಮುಖ್ಯೋಪಾಧ್ಯಾಯನಿ ಇರುವಾಗ ನಾನು ಇಲ್ಲಿ ಬಂದಿದ್ದೆ. ಆಗ ಸಾಧಾರಣ 900 ಪೇರೆಂಟ್ಸ್ಗಳಿದ್ದರು. ನನಗೆ ಇನ್ನೂ ನೆನಪುಂಟು. 2 ಹಾಲಲ್ಲಿ ಇದ್ದರು.
ಆಗ ನಾನು ಸ್ವಲ್ಪ ತರುಣಿ ಇದ್ದೆ, ಈಗ ಸ್ವಲ್ಪ ವಯಸ್ಸಾಯಿತು. ಬಟ್ ನನಗೆ ಒಂದು ನೆನಪುಂಟು, ಏನಂತ ಹೇಳಿದರೆ, ಅನೇಕ ಬಾರಿ ನಾವು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಇರುವ ಕನಸುಗಳನ್ನು ತುಂಡು ತುಂಡು ಮಾಡಿಬಿಡ್ತೇವೆ. ಮತ್ತು ಈ ಯಾಂತ್ರಿಕ ಲೋಕದಲ್ಲಿ ಅವರಿಗೆ ಕೇವಲ ಅಂಕಗಳಿಗೋಸ್ಕರ ತಯಾರು ಮಾಡ್ತೇವೆ, ಕೇವಲ ರಿಯಾಲಿಟಿ ಶೋಗೋಸ್ಕರ ನಾವು ತಯಾರು ಮಾಡ್ತೇವೆ, ಕೇವಲ ಬಾಹ್ಯ ಪ್ರದರ್ಶನಕ್ಕೋಸ್ಕರ ನಾವು ತಯಾರು ಮಾಡ್ತಾ ಇದ್ದೇವೆ. ನಾವು ತುಂಬ ಸಾರಿ ಮರೆತಿದ್ದೇವೆ ಈ ಮನೋಬಲ. ಮೋರ್ ದೆನ್ IQ ಯು ಶುಡ್ ಹ್ಯಾವ್ SQ, ಸೋಷಲ್ ಕೋಶಂಟ್. ಒಂದು ಜಗಳ ಆದರೆ ಅದನ್ನು ನಿಭಾಯಿಸುವುದು ಹೇಗೆ ಅಂತ ಮಕ್ಕಳಿಗೆ ಬರಲ್ಲ. ಅಂಕಗಳು A+ 99% ಅಂಕಗಳು ಶಾಲೆಯಲ್ಲಿ ಬೈ ಹಾರ್ಟ್ ಮಗ್ಗಿಂಗ್. ಬಟ್ ದಟ್ ಅವರಿಗೆ ಗೊತ್ತಿಲ್ಲ ಒಂದು ಒಬ್ಬನ ಹತ್ರ ಜಗಳ ಆದರೆ ಅಥವಾ ಒಬ್ಬನ ಹತ್ರ ಹೇಗೆ ನಾವು ಚೆಂದ ಮಾಡಿ ಜೀವಿಸಬೇಕು ಅದರ ಪರಿಜ್ಞಾನ ಮಕ್ಕಳಿಗೆ ಇವತ್ತಿಲ್ಲ. ನಾನು ನನ್ನದು ನನ್ನಿಂದಾದುದು ಮಾತ್ರ, ಅದೆಲ್ಲವೂ ಶೂನ್ಯ. ಇವತ್ತು ನಿಮಗೆ ಕೆಲವು ಆಲೋಚನೆಗೆ ನಾನು ಕೊಂಡೋಗ್ತಾ ಇದ್ದೇನೆ. ನಾನು ಹಾಗೆಯೇ ನೀವು ಚಿಕ್ಕ ಇರುವಾಗ ನಿಮಗೆ 2 ಚಡ್ಡಿ ಇತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ. ಒಂದು ಚಡ್ಡಿ ಒಗೆದು ಇನ್ನೊಂದು ಚಡ್ಡಿ ಹಾಕಿ ಶಾಲೆಗೆ ಹೋಗ್ತಾ ಇದ್ರಿ ಅಲ್ವಾ ಗಂಡಸರು? ಹೌದು, ಬಡತನ ಇತ್ತು. ಆ ಬಡತನ ಇನ್ನು ನಿಮ್ಮ ಮಕ್ಕಳಿಗೆ ಬರಬಾರದು ಅಂತ ಹೇಳಿ ನೀವು ಏನು ಮಾಡ್ತೀರಿ? ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ. ಆದರೆ ನಿಮ್ಮ ಕಷ್ಟಗಳನ್ನು ನಿಮ್ಮ ಮಕ್ಕಳ ಹತ್ರ ನೀವು ಹಂಚಿಕೊಳ್ಳಲಿಲ್ಲ. ಕೆಲವು ಬಾರಿ ನಿಮ್ಮ ಮಕ್ಕಳೊಡನೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಬೇಕಾಗಿದೆ, ಅವರು ನೋಡಬೇಕಾಗಿದೆ. ಅವರಿಗೆ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ, ನಿಮ್ಮ ಬೆವರಿನ ಬೆಲೆ ಗೊತ್ತಿಲ್ಲ, ನಿಮ್ಮ ಪರಿಶ್ರಮದ ಬೆಲೆ ಗೊತ್ತಿಲ್ಲ. ಹೀಗೆ ಹೇಳುವಾಗ ಅವರು ಕೆಟ್ಟವರು ಅಂತ ನಾನು ಹೇಳಲ್ಲ. ಅವರಿಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ವಿ ನೀಡ್ ಟು ಜರ್ನಿ ವಿತ್ ದೆಮ್, ವಿ ನೀಡ್ ಟು ಅಕಂಪನಿ ದೆಮ್ ಅಂತ. ಇವತ್ತಿನ ಹೊಸ ಕೌನ್ಸಿಲಿಂಗ್ ಭೂಲೋಕದಲ್ಲಿ ಇದೊಂದು ಪದ ಬಹಳ ಉತ್ತಮ. ಜರ್ನಿಂಗ್ ವಿತ್ ದೆಮ್ ಅಂತ ಹೇಳಿದರೆ, ಬೆಳಿಗ್ಗೆ ಏಳುವ ಟೈಮ್ನಿಂದ ಮಕ್ಕಳು ಸಾಯಂಕಾಲ ಮಲಗುವ ತನಕ ಏನು ಮಾಡ್ತಾ ಇದ್ದಾರೆ. ಸೂಪರ್ವಿಷನ್ ಅಂದರೆ ಎಂಥದ್ದು ಇನ್ಸ್ಪೆಕ್ಟರ್ ಸೂಪರ್ವೈಸ್ ಮಾಡಿದ ಹಾಗೆ ಅಲ್ಲ, ಒಂದು ಆರೈಕೆಯ ಕಾಳಜಿಯುಳ್ಳ ಸೂಪರ್ವಿಷನ್ ಮಕ್ಕಳಿಗೆ ನಾವು ಕೊಡಬೇಕಾಗ್ತದೆ. ಒಂದು ದಿನ ನನಗೆ ಯಾರೋ ಕೇಳಿದರು, ನೀವು ಎಷ್ಟು ಮಕ್ಕಳು ಅಂತ. ನನ್ನ ತಂದೆ ತಾಯಿಗೆ ನಾವು 9 ಮಕ್ಕಳು ಆಗಿನ ಕಾಲ ನೋಡಿ. ಅದಕ್ಕೆ ನನಗೆ ಯಾರೋ ನಗಾಡಿದರು, ಅಯ್ಯೋ ನಿಮ್ಮದೊಂದು ಕ್ರಿಕೆಟ್ ಟೀಮ್ ಅಂತ. ನನಗೆ ಅಳು ಬಂತು ಕ್ರಿಕೆಟ್ ಟೀಮ್ ಹೇಳಿದ್ದಕ್ಕೆ. ನಾನು ಹೋಗಿ ತಾಯಿ ಹತ್ರ ಹೇಳಿದೆ, ಮಮ್ಮಿ ನೋಡಿದ್ರಾ, ನನಗೆ ನಿಮ್ಮ ಮಕ್ಕಳು ನೀವೆಲ್ಲರೂ ಒಂದು ಕ್ರಿಕೆಟ್ ಟೀಮ್ ಅಂತ ನಗಾಡ್ತಾರೆ ಶಾಲೆಯಲ್ಲಿ. ಅದಕ್ಕೆ ಅಮ್ಮ ಹೇಳಿದರು, ಯಾರದು ಹೇಳಿದ್ದು, ಈಗಲೇ ಕರ್ಕೊಂಡು ಬಾ, ನನಗೆ ಇನ್ನೂ 9 ಮಕ್ಕಳು ಬೇಕು ಅಂದರು. ಅಂದರೆ ಅರ್ಥ ಏನು? ಅವರಿಗೆ ಬಂಗಾರ ಅವರ ಮಕ್ಕಳು, ಅವರು ಫ್ಲ್ಯಾಟ್ ಪ್ರಾಪರ್ಟಿ ಅವರ ಹತ್ರ ಇರಲಿಲ್ಲ. ಬಟ್ ಇವತ್ತು ನೀವು ಮತ್ತು ನಾನು ಏನಾಗಿದ್ದೇವೆಯೋ ಅದು ನಿಮ್ಮ ತಂದೆ ತಾಯಿಗಳ ಪರಿಶ್ರಮದ ಮನೋಬಲದಿಂದ, ಆತ್ಮಬಲದಿಂದ. ಹೌದಲ್ವಾ ಹೇಳಿ ನನಗೆ? ಹೌದಲ್ವಾ? ಕೆಲವರು ಮಾತ್ರ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಯ ಪರಿಶ್ರಮದಿಂದ, ನಿಮ್ಮ ತಂದೆ ತಾಯಿ ತೆಗೆದ ಕಷ್ಟದಿಂದ, ಅವರು ನಿಮಗೆ ಕೊಟ್ಟ ಕಾಳಜಿ ಆರೈಕೆಯಿಂದ ನೀವು ಇವತ್ತು ಹೀಗೆ ಇದ್ದೀರಿ. ಎಷ್ಟು ಕಷ್ಟ ಇತ್ತು ಆ ಕಾಲದಲ್ಲಿ, ಎಷ್ಟು ನಡೆಯಲಿಕ್ಕಿತ್ತು. ಇವತ್ತು ಹೆಜ್ಜೆ ಹೆಜ್ಜೆಗೆ ಬಸ್ಸುಗಳು ಉಂಟು. ಇವತ್ತು ಹೈಟೆಕ್, ಎಲ್ಲವೂ TV ಎಲ್ಲವೂ ನಿಮ್ಮ ಮನೆಗೆ ಬೇಕು, ಬೇಡ ಅಂತ ಹೇಳಲ್ಲ. ಆದರೆ ಎಷ್ಟು ಸಮಯ ಮಕ್ಕಳು ಅದರಲ್ಲಿ ಖರ್ಚು ಮಾಡುತ್ತಾರೆ ಅದನ್ನೆಲ್ಲ ನಾನು ಹೇಳಬೇಕಂತಿಲ್ಲ, ನಿಮಗೆ ಗೊತ್ತಿದೆ. ಆದರೆ ಇವತ್ತು ನಮ್ಮ ಶಿಕ್ಷಣಕ್ಕೆ ಕೂಡ ಒಂದು ಉದ್ದೇಶ ಇರಬೇಕು. ಸುಮ್ಮನೆ ಶಿಕ್ಷಣ ಕೊಡುವುದಲ್ಲ. ಯಾವ ಉದ್ದೇಶ ಅದು? ನಾನಾದರೂ ಬಂದದ್ದು ಜೀವ ಕೊಡಲು, ಅದು ಯಥೇಚ್ಛವಾಗಿ ನೀಡಲು ಎಂದರು ಸ್ವಾಮಿ ಯೇಸು. ನಾನಾದರೂ ಬಂದದ್ದು ಜೀವ ನೀಡಲು, ಅದನ್ನು ಯಥೇಚ್ಛವಾಗಿ ನೀಡಲು. ದೇವರು ನಮಗೇನು ಹೇಳ್ತಾರೆ ಅಂದರೆ, ನಾವು ಒಬ್ಬರಿಗೊಬ್ಬರ ಜೀವ ನೀಡಲು, ಜೀವ ಕೊಡಲು ತಯಾರಿರಬೇಕು. ಅದನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಬೇರೆಯವರ ಹತ್ರ ಹಂಚಲು ಅವರು ನಮಗೆ ತಯಾರು ಮಾಡಿದ್ದಾರೆ. ಹಾಗಾದರೆ ಈ ಶಿಕ್ಷಣದ ಮಹತ್ವ ಏನು? ಶಿಕ್ಷಣದ ಮಹತ್ವ ಪರಿವರ್ತನೆ, ಬದಲಾವಣೆ. ನಾವು ಎಲ್ಲಿದ್ದೇವೆಯೋ ಅಲ್ಲಿಂದ ಇನ್ನೊಂದು ಲೋಕಕ್ಕೆ ಪರಿವರ್ತನೆ. ವಿದ್ಯಾಭ್ಯಾಸದ ಉದ್ದೇಶ ಎಳೆ ಮಕ್ಕಳಿಗೆ, ಇಲ್ಲೀಗ 7ನೇ ಕ್ಲಾಸ್ ತನಕ ಮಕ್ಕಳಿದ್ದಾರೆ, ಅವರಿಗೆ ದೈವಾನುಭವ ಕೊಡೋದು ನಮ್ಮ ಕರ್ತವ್ಯ. ಒಂದು ಗಳಿಗೆ ನಾವು ಯೋಚಿಸೋಣ, ನಮ್ಮ ಮನೆಗಳಲ್ಲಿ ಎಂಥ ದೈವಾನುಭವ ನಾವು ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ. ನನಗೆ ಗೊತ್ತಿಲ್ಲ, ಕೆಲವು ಸಾರಿಯಲ್ಲಿ ನವರಸಗಳು ಆಗ್ತಾ ಇವೆ. ವೀರರಸ, ರೌದ್ರರಸ, ಕೋಪ, ಎಲ್ಲ ರಸಗಳು ನಿಮಗೆ ಗೊತ್ತುಂಟು. ನವರಸಗಳು
ಅವುಗಳು ಮನೆಯಲ್ಲಿ ಬೆಳಗ್ಗಿಂದ ಸಾಯಂಕಾಲ ನವರಸಗಳು ಆಗ್ತವೆ ಬಿಟ್ಟು ದೈವಾನುಭವ ಸಿಗ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಕೆಲವರ ಮನೆಯಲ್ಲಿ ಇರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ತುಂಬ ಮನೆಗಳಲ್ಲಿ ಒಳ್ಳೆಯ ಮನೆತನಗಳು ಕುಟುಂಬಗಳು ಇವೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಎಂತಹ ದೈವಾನುಭವ ನಿಮ್ಮ ಮನೆಯಲ್ಲಿ ಸಿಗ್ತದೆ ಎಂಬುದರ ಬಗ್ಗೆ ನೀವು ಆಲೋಚಿಸಿರಿ. ಎರಡನೇದು ಒಳ್ಳೆಯ ಮಾನವೀಯ ಮೌಲ್ಯಗಳ ಎಡೆಗೆ. ಇವತ್ತು ಎಲ್ಲವೂ ಇದೆ, ಮೌಲ್ಯಗಳಿಲ್ಲ. ನಾನು ಬಸ್ಸಿನಲ್ಲಿ ನೋಡಿದ್ದೇನೆ, ನಾನು ತುಂಬ ಟ್ರಾವೆಲ್ ಮಾಡೋದು, ಇಡೀ ಕರ್ನಾಟಕ ಅಲ್ಲ ತುಂಬ ಕಡೆಗೆ ನನಗೆ ಭಾಷಣ ಕೊಡಲಿಕ್ಕೆಲ್ಲ ಕರೀತಾ ಇರ್ತಾರೆ. ನಾನು ಹಲವು ಕಡೆಗೆ ಹೋಗುವಾಗ ಪ್ರತ್ಯೇಕವಾಗಿ ಇಲ್ಲಿ ಮಂಗಳೂರಿನಲ್ಲಿ ನಾನು ನೋಡಿದ್ದು ನನಗೆ ಬಹಳ ಆಶ್ಚರ್ಯ ತಂದಿದೆ. ಈಗೀಗ ಮೊದಲಿರಲಿಲ್ಲ. ಹೆಣ್ಮಕ್ಕಳು ತಮ್ಮ ಮಕ್ಕಳಿಗೆ, ಇಷ್ಟು ದೊಡ್ಡ ಮಕ್ಕಳಿಗೆ ಕೂಡ ಹೇಳೋದು, ಈ ಕುಲ್ಲು ಮಗ, ಈ ಕುಲ್ಲು ಲಕುರ್ಚಿಯೇ. ನಮ್ಮ ತಂದೆ ತಾಯಿ ಕುಂಡಿಗೆ 4 ಕೊಡ್ತಾಯಿದ್ರು. ಹಿರಿಯರು ಬಂದರೆ ನೀವು ಅಲ್ಲಿ ಕೂತ್ಕೊಂಡ್ರೆ ಮೊದಲು ಹಿರಿಯರಿಗೆ ಜಾಗ ಕೊಡು. ಈಗಿನ ತಂದೆ ತಾಯಿಗಳೇ ಹೇಳೋದು ಈ ಕುಲ್ಲು ಮಗ, ಈ ಲಕೋಡ್ಚಿ ಅಂತ. ನನಗೆ ತುಂಬ ನಿಜವಾಗಿ ಹೇಳ್ತೇನೆ, ಎಷ್ಟು ಶಾಕ್ ಆಗಿದೆ ಅಂತ ಹೇಳಿದರೆ, ನಮ್ಮ ತಂದೆ ತಾಯಿಗಳು ಸಾರಿ ಕೊಡ್ತಾಯಿದ್ರು. ಇಷ್ಟು ದೊಡ್ಡ ವಯಸ್ಸಾದ ಅವರು ಬಂದಿದ್ದಾರೆ, ಅಲ್ಲಿ ಕೂತ್ಕೊಂಡಿದ್ಯಾ ನೀನು ಅಂತ. ಹೀಗೆ ಪನಿಷ್ಮೆಂಟ್ ಟೈಮ್ ಟು ಟೈಮ್ ಕೊಟ್ಟಿದ್ದರಿಂದ ನಾವು ಇವತ್ತು ಹಿರಿಯರನ್ನು ಕಂಡ್ರೆ ಅಷ್ಟು ಭಯಭಕ್ತಿ ಗೌರವ ನಮಗಿದೆ. ಯಾಕೆ? ಚಿಕ್ಕಂದಿನಲ್ಲಿ ಕಲಿತದ್ದು ನಾವು. ಇಂದು ನಾನೇ ನೋಡಿದ್ದೇನೆ, ಕಂಡಕ್ಟರ್ಗಳು ದುಡ್ಡು ಕೇಳುವಾಗ ಅಲ್ಲಿ ಹುಡುಗಿಯರು ಹುಡುಗರು ಕಿವಿಯಲ್ಲಿ ಏನಾದರೂ ಸ್ಟಫ್ ಮಾಡಿ ಇಡೀ ಇದನ್ನು ಡ್ಯಾನ್ಸ್ ಮಾಡಿ ಮ್ಯೂಸಿಕ್ ಕೇಳ್ತಾ ಇರ್ತಾರೆ. ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಎವ್ರಿಬಾಡಿ, ಟೀಚರ್ಸು, ಎವ್ರಿಬಾಡಿ. ಹೌದು, ನೀವು ಬಸ್ಸಲ್ಲಿ ಹೋಗಿ ಜಸ್ಟ್ 10 ಮಿನಿಟ್ಸ್ ನೋಡಿ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲು, ಪ್ರತಿಯೊಬ್ಬರ ಕಿವಿಯಲ್ಲಿ ಏನೋ ಉಂಟು, ನನಗೆ ಗೊತ್ತಿಲ್ಲ, ಆಲ್ ದ ಟೈಮ್. ಆದ್ದರಿಂದ ನೆರೆಕೆರೆಯವರ ಪರಿಚಯವೇ ಇಲ್ಲ. ಹತ್ತಿರ ಯಾರೋ ಕೂತಿದ್ದಾರೆ ಫಾರ್ 10 ಮಿನಿಟ್ಸ್, ಅವರ ಹತ್ರ ಏನಮ್ಮ ಹೇಗಿದ್ದಿ, ಎಲ್ಲಿ ಹೋಗ್ತೀಯಾ, ಏನಾದರೂ ಬೇಕಿತ್ತಾ, ನಾನು ಸ್ವಲ್ಪ ಸಹಾಯ ಮಾಡಲಾ ಅಂತ ನಾವು ಕೇಳಿದರೆ ಆ ದಿವಸದ ಊಟ, ಆ ದಿವಸದ ನಿದ್ದೆ ನೀವು ಗಳಿಸಿದ್ದೀರಿ. ಆದರೆ ಬಸ್ಸಿನಲ್ಲಿ ಯಾರೋ ಇಳೀಲಿ, ಯಾರೋ ಹೋಗಲಿ, ಅವರಿಗೋಗೆ ನಾವು ನಮಗೆ. ಇಂತಹ ದಿನಗಳು, ಸ್ವಾರ್ಥದ ದಿನಗಳು ನಮಗೆ ಬಂದರೆ ಇನ್ನು ನಮ್ಮ ಮಕ್ಕಳು ಹೇಗಿರುವರು ಎಂಥ ಭಯ ನನಗೆ ಬಂದಿದೆ. ನಾವು ಸಮಾಜದ ರಕ್ಷಕರು. ಮತ್ತು ಶಿಕ್ಷಣ ಅಂದರೆ ಕೇವಲ ಶಿಕ್ಷಕರು ಅಲ್ಲ. ಇಲ್ಲಿ ಬೋರ್ಡ್ ಇಲ್ಲ, ಇಲ್ಲದ್ರೆ ನಾನು ಬರೆದು ತೋರಿಸ್ತಾ ಇದ್ದೆ. ಒಂದು ತ್ರಿಕೋಣವನ್ನು ಯೋಚಿಸಿರಿ. ಮೊದಲು ಗುರು ಮೇಲೆ ಇದ್ದ, ಕಲಿಕೆ ಕೆಳಗೆ ಇತ್ತು, ಶಿಷ್ಯ 3ನೇ ಜಾಗದಲ್ಲಿದ್ದ. ಮತ್ತೆ ಒಂದು ಟೈಮ್ ಬಂತು, ಗುರು ಕೆಳಗೆ ಬಂದ, ಕಲಿಕೆ ಮೇಲೆ ಹೋಯಿತು, ಶಿಷ್ಯ ಅಲ್ಲೇ ಇದ್ದ. ಈಗ ಆ ತ್ರಿಕೋಣ ಕಂಪ್ಲೀಟ್ ಬದಲಾಗಿದೆ. ಶಿಷ್ಯ ಮೇಲೆ ಹೋಗಿದ್ದಾನೆ, ಗುರು ಕೆಳಗೆ ಬಂದಿದ್ದಾನೆ, ಕಲಿಕೆ ಕೂಡ ಕೆಳಗೆ ಬಂದಿದೆ. ಇವತ್ತು ಶಿಷ್ಯ ಕೇಂದ್ರಿತ, ಮಗು ಕೇಂದ್ರಿತ ಶಿಕ್ಷಣ. ಕುಟುಂಬಗಳಲ್ಲಿ ಸ್ತ್ರೀ ಕೇಂದ್ರಿತ, ಹೆಣ್ಣು ಮಕ್ಕಳು ಕೇಂದ್ರಿತ. ಯಾಕಂದರೆ ಅವರು ಫಾರ್ಲೋನ್, ತುಂಬ ನಿರ್ಲಕ್ಷ್ಯಕ್ಕೆ ಒಳಪಟ್ಟವರು. ನೀವು ಹೇಳ್ಬೋದು, ಅಯ್ಯೋ ನಮ್ಮ ಮನೆಗಳಲ್ಲಿ ಹೆಂಗಸರು ತುಂಬ ಜೋರಿದ್ದಾರೆ ಅಂತ ಹೇಳ್ಬೋದು ನೀವು, ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮಂಗಳೂರಿನಲ್ಲಿ ನಾವು ಕೋಸ್ಟಲ್ ಏರಿಯಾದಲ್ಲಿ ಇರುವುದರಿಂದ ನಮ್ಮ ಶಿಕ್ಷಣದ ಎಂಥದ್ದು ಪರ್ಸೆಂಟೇಜ್ ತುಂಬ ಜಾಸ್ತಿ ಇದೆ. ನೀವು ಕರ್ನಾಟಕದಲ್ಲಿ ಜಸ್ಟ್ ಶಿವಮೊಗ್ಗದ ಮೇಲೆ ಹೋಗಿ, ನಾನು ಬೀದರಲ್ಲಿದ್ದೆ, ಅದರಿಂದ ನನಗೆ ಗೊತ್ತುಂಟು. ನೀವು ಬೀದರಿಗೆ ಹೋದರೆ, ನಾವೆಲ್ಲ ಹೋದ ನಂತರ ಅಲ್ಲಿ ಸ್ವಸಹಾಯ ಸಂಘಗಳು, ಗುಂಪುಗಳು 500ಕ್ಕಿಂತ ಜಾಸ್ತಿ ಮಾಡಿದ ನಂತರ ಮಹಿಳೆಯರು ಸ್ವಲ್ಪ ಮುಖ ತೋರಿಸಲಿಕ್ಕೆ ಪ್ರಾರಂಭಿಸಿದರು. ಅಲ್ಲಿ ಶಿಕ್ಷಣದ ಪರ್ಸೆಂಟೇಜ್ 21, 100ರಲ್ಲಿ 21 ಜನ ಮಾತ್ರ ಅಲ್ಲಿ ಓದಿದ್ದಾರೆ. ಅದರಿಂದ ಎಂತಹ ನಾಯಕರು. ಸೊ ನಾನು ಪುನಃ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೇನೆ, ಎಳೆ ಮಕ್ಕಳಿಗೆ ದೈವಾನುಭವ ಕೊಡಿ, ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಕಲಿಸಿರಿ. ಭ್ರಾತೃತ್ವ, ಸಹೋದರತ್ವ, ಎಲ್ಲರೂ ಅವನ್ಯಾರು ಇವನ್ಯಾರು ಅಂತ ಕೇಳದಿರಿ ಅಂತ ಹೇಳ್ತಾರೆ ಬಸವಣ್ಣ. ಇವನು ನನ್ನವನು, ಇವರು ನನ್ನವರು, ಎಲ್ಲರೂ ನಮ್ಮವರು. ಆಗ ಯೂನಿವರ್ಸಾಲಿಸಮ್ ಅಂದರೆ ಎಲ್ಲರೂ ನನ್ನವರು ಎಂಬ ಭಾವನೆ ಬಂದರೆ ಅಲ್ಲಿ ಧರ್ಮ, ಜಗಳ, ಅದು ಇದು ಯಾವುದೂ ಬರಲ್ಲ. ನೀವು ಒಂದು ಪ್ರಾಕ್ಟೀಸ್ ಮಾಡಿ ನೋಡಿ. ನಾನು ನನ್ನ ಜೀವನದಲ್ಲಿ ಈಗ ಕಳೆದ 30 ವರ್ಷ ಸಮಾಜ ಸೇವಕಿಯಾಗಿ ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಈವನ್ ಫಾರಿನ್ ದೇಶಕ್ಕೆ ನಾನು ಹೋದಾಗ ನನ್ನ ಅನುಭವ ಎಲ್ಲ ಈ ಬಾಹ್ಯ ಡಿಫ್ರೆನ್ಸ್ ಸುಮ್ಮನೆ. ಎಲ್ಲರ ಅಂತರಾಳದಲ್ಲಿ ಒಂದೇ ಆಗ್ರಹ, ಎಲ್ಲರಿಗೂ ಪ್ರೀತಿ ಬೇಕು, ಎಲ್ಲರಿಗೂ ರೆಕಗ್ನಿಷನ್ ಬೇಕು, ಎಲ್ಲರಿಗೂ ಎಲ್ಲ ಒಳ್ಳೆಯದಾಗಬೇಕು. ಎವ್ರಿಬಾಡಿ ಈಸ್ ಸೇಮ್ ಫೈನಲಿ.
ಅದಕ್ಕೋಸ್ಕರ ಮಕ್ಕಳಲ್ಲಿ ಒಳ್ಳೆಯ ಆತ್ಮವಿಶ್ವಾಸ, ಸ್ವಗೌರವದೆಡೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಸ್ವಗೌರವದೆಡೆಗೆ ನಾವು ಒಯ್ಯಬೇಕು. ಯಾಕಂದರೆ ಆತ್ಮವಿಶ್ವಾಸ ಇದೆ. ಇದು ಈಗ ನೀವು ನೋಡಿದ್ದೀರಿ, ಇಲ್ಲಿ ಫಸ್ಟ್ ಕ್ಲಾಸ್ ಡ್ಯಾನ್ಸನ್ನು ಅವ್ರು ಮಾಡಿದರು. ಯಾಕೆ? ಆತ್ಮವಿಶ್ವಾಸ ಇಲ್ಲದೆ ಅದು ಆಗುವುದಿಲ್ಲ. ಆದರೆ ಸ್ವಗೌರವ ನಮಗೆ ಗೊತ್ತಿಲ್ಲ. ಸ್ವಗೌರವ ಅಂದರೆ ಮಕ್ಕಳನ್ನು ಎಂದಿಗೂ ಮನೆಯಲ್ಲಿ ಅವರ ಘನತೆಯ ವಿರೋಧ ಮಾತನಾಡಬಾರದು. ಕೆಲವರು ಚಿಕ್ಕ ಮಕ್ಕಳಾಗಬಹುದು, ಕೂತ್ಕೊಳ್ಳಲ್ಲಿ, ಈ ಥರ ಮಾತನಾಡಬಾರ್ದು. ಏನಪ್ಪ ನಿನಗೇನಾದರೂ ಹೇಳಲಿಕ್ಕುಂಟ? ದೆನ್ ಮಗು ಬಹಳ ಸಂತೋಷದಿಂದ, ಯಾವಾಗಲೂ ಚಿಕ್ಕ ಮಕ್ಕಳು ಮಾತ್ರವಲ್ಲ, ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ ಅವರ ಘನತೆ, ನಾವು ಡಿಗ್ನಿಟಿ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ರಿಸ್ಪೆಕ್ಟ್ ದ ಡಿಗ್ನಿಟಿ ಆಫ್ ಎವ್ರಿಬಾಡಿ. ಪ್ರತಿ ಒಬ್ಬರ ಘನತೆಯನ್ನು ಗೌರವಿಸೋದು ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಈ ಡಿಗ್ನಿಟಿಗೆ ಅಥವಾ ಈ ಘನತೆಗೆ ಇನ್ನೊಂದು ಹೆಸರು ಪರಮಾತ್ಮ. ಆ ಪರಮಾತ್ಮ, ನಿನ್ನಲ್ಲಿದ್ದ ಪರಮಾತ್ಮನೇ ನನ್ನಲ್ಲಿ ಕೂಡ ಇದೆ. ನಾನು ನಿನಗೆ ನೋಯಿಸುವಾಗ ಆ ನನ್ನಲ್ಲಿರುವ ಪರಮಾತ್ಮನಿಗೆ ನೋವಾಗ್ತಾ ಇದೆ. ನಾವು ನಮ್ಮ ಯೋಚನೆಯಿಂದ, ಮಾತಿನಿಂದ, ಕಾರ್ಯಗಳಿಂದ ಎಂದಿಗೂ ಪರರಿಗೆ ನೋಯಿಸಬಾರದು. ಅದಕ್ಕೆ ಇಂಗ್ಲೀಷ್ನಲ್ಲಿ ನಾವು ರಿಯಾಕ್ಷನ್ ಆ್ಯಂಡ್ ಪ್ರೊ ಆ್ಯಕ್ಷನ್ ಅಂತ ಹೇಳ್ತೇವೆ. ರಿಯಾಕ್ಷನ್ ಅಂದರೆ ತಕ್ಷಣ ಸ್ವರ ಏರಿಸೋದು. ಅದು ವಯಸ್ಸಾಗುವಾಗ ಅದು ನಿಲ್ಲಿಸಬೇಕು. ತಂದೆ ತಾಯಿಯವರು, ಟೀಚರ್ಸ್ರವರು, ನಾವೆಲ್ಲರೂ ಸಿಟ್ಟು ಬರುವಾಗ ಸ್ವರ ಏರಿಸೋದು ನಿಲ್ಲಿಸಬೇಕು. ಸ್ವರ ಏರಿಸುವಾಗ ನಾವು ಏನು ಹೇಳ್ತೇವೆ ಅಂದರೆ, ನನ್ನ ಮುಂದೆ ಇರುವ ಮಗು 0 ಅಂತ. ವಿ ಆರ್ ಆಲ್ ಸೇಮ್. ಯಾವಾಗ ನಾನು ಎಸರ್ಟಿವ್ ಆಗ್ತೇನೆ, ಯಾಕಂದರೆ ನಾನೊಂದು ಶಿಕ್ಷಕಿ, ಆದ್ದರಿಂದ ನಾನು ಅವರ ಲೆವೆಲಲ್ಲೇ ಬಂದು, ತಮ್ಮ ನೀನು ಮಾಡಿದ್ದು ನೋಡಿ, ಬೀದರಲ್ಲಿ ತಮ್ಮ ತಂಗಿ ಅಂತ ಕರೀತಾರೆ, ಹೆಸರು ಬರಲ್ಲ ಅವ್ರಿಗೆ, ಪ್ರತಿಯೊಬ್ಬರು ತಮ್ಮ ತಂಗಿ ಅಂತ ಕರೆಯೋದು, ಅದು ನನಗೆ ಅದು ಅಭ್ಯಾಸ ಆಗಿದೆ. ಸೊ ಯು ಟೆಲ್ ದ ಚೈಲ್ಡ್, ತಮ್ಮ ನೀನು ಏನು ಹೇಳ್ತೀಯೋ ಅದು ಸರಿ ಇಲ್ಲ. ಅದು ಎಫರ್ಮ್ ಆಗಿ, ಎಸರ್ಟಿವ್ ಆಗಿ ಹೇಳಬಹುದು, ಶೌಟ್ ಮಾಡುವ ಅವಶ್ಯವಿಲ್ಲ. ನಾವು ಯಾವಾಗ ಸ್ವರವನ್ನು ಏರಿಸ್ತೇವೆಯೋ ಆ ಮಗುವಿನ, ಆ ಶಿಕ್ಷಕಿಯ ಅಥವಾ ದೊಡ್ಡವರ, ನಿಮ್ಮ ಹೆಂಡತಿ ಆಗ್ಬೋದು, ನಿಮ್ಮ ಗಂಡ ಆಗ್ಬೋದು, ಅವರ ಘನತೆಗೆ ಕುಂದು ಅಥವಾ ಧಕ್ಕೆ ಬಂದರೆ ಅವರು ಮೌನವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಅವರ ಆಂತರಿಕ ಶಕ್ತಿ ಹೆಚ್ಚಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆಂತರಿಕ ಶಕ್ತಿ, ಅವರು ತಮ್ಮ ಜೀವನವನ್ನು ನಿಭಾಯಿಸಲು ನಾವು ಕಲಿಸಬೇಕು, ಅಂಕಗಳನ್ನು ಗಳಿಸಲಿಕ್ಕೆ ಮಾತ್ರವಲ್ಲ. ಆದ್ದರಿಂದ ಇಂದು ಅದಕ್ಕೆ ಪೂರಕವಾಗಿ ನೀವು ಸಮುದಾಯದವರು, ಪಾಲಕರು ಸಮುದಾಯದವರು, ಸಮುದಾಯ ಪಾಲಕರು, ಶಿಕ್ಷಕರು ಮತ್ತು ಆಡಳಿತ ವರ್ಗದವರು. ಈಗ ಫಾದರ್ಗಳೆಲ್ಲ ಇಲ್ಲಿ ಆಡಳಿತ ವರ್ಗದವರು, ಶಿಕ್ಷಕರು ಇಲ್ಲೆಲ್ಲ ಇದ್ದಾರೆ, ಅವರು ಹಾಗೂ ಸಮುದಾಯದವರು ನೀವು. ಈ 3 ಕಂಬಗಳು ನಮ್ಮ ಮಗುವಿನ ಬೆಳವಣಿಗೆಗೆ ನಾವೆಲ್ಲರೂ ಅವಿರತ ದುಡಿಬೇಕಾಗಿದೆ. ನಾನು ಏನು ಮಾಡ್ತಾ ಇದ್ದೇನೆ, ಅಡ್ಮಿಷನ್ ಮಾಡಿದ ನಂತರ ಹೋದರೆ ಮತ್ತೆ ಪಾಸೋ ಫೇಲೋ ಅಂತ ಕೊನೆಗೆ ನೋಡಲಿಕ್ಕೆ ಬರ್ತೇನೆ. ಗೊತ್ತಿಲ್ಲ ನನಗೆ, ಇಲ್ಲಿ ಹಾಗೆ ಇರಲಿಕ್ಕಿಲ್ಲ ಅಂತ ನಂಬುತ್ತೇನೆ. ಯಾಕಂದರೆ ನನಗೆ ಬಹಳ ಖುಷಿಯಾಗಿದೆ. 2ನೇ ಸರಿ ಬಂದೆ, 500 ನಾನು ಗುರುಪುರದಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ ಜೂನ್ 1ಕ್ಕೆ. ಆದರೆ ಅಲ್ಲಿ ಆ ಗುರುಪುರದ ಶಾಲೆಯಲ್ಲಿ ನಾನಿದ್ದ ಕಡೆಗೆ 50 ಮಕ್ಕಳಿದ್ದಾರೆ ಕನ್ನಡ ಮೀಡಿಯಂನಲ್ಲಿ, 50 ಮಕ್ಕಳು. ಇಷ್ಟು ಒಳ್ಳೆಯ ಶಾಲೆ, 100 ವರ್ಷವಾಯಿತು ಆ ಶಾಲೆಗೆ. ಆದರೆ 50 ಮಕ್ಕಳಿದ್ದಾರೆ. ಯಾಕೆ? ರೋಡ್ನಿಂದ ಸ್ವಲ್ಪ ಒಳಗಡೆ ನಡೀಲಿಕ್ಕುಂಟು, ಯಾರಿಗೂ ನಡೀಲಿಕ್ಕೆ ಬೇಡ, ಎಷ್ಟೇ ಒಳ್ಳೆಯ ಶಾಲೆ ಇರಲಿ. ಸೊ ಇಂಥದ್ದೆಲ್ಲ ಉಂಟು. ಅದರಿಂದ ಇವತ್ತು ಮಗುವಿನ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಒಂದು ಜವಾಬ್ದಾರಿ ನಿಮಗೂ, ಶಿಕ್ಷಕರಿಗೂ, ನಮಗೂ ಉಂಟು. ಆ ದೃಷ್ಟಿಕೋನ, ನಾನು ಸಮಾಜ ಸೇವೆಗೆ ಹೋದಾಗ ನನಗೆ ಇನ್ನೂ ನೆನಪುಂಟು, ನಾನೊಂದು ಶಿಕ್ಷಕಿಯಾಗಿ 16 ವರ್ಷ ಕೆಲಸ ಮಾಡ್ತಾ ಇದ್ದೆ, ಕೇರಳದಲ್ಲಿ, ಒರಿಸ್ಸಾದಲ್ಲಿ, ಕರ್ನಾಟಕದಲ್ಲಿ. ಆದರೆ ನಾನೊಂದು ಶಿಕ್ಷಕಿಯಾಗಿ ಮಾತ್ರ ನೋಡ್ತಾ ಇದ್ದೇನೆ ಮಕ್ಕಳನ್ನು. ಐ ಆಮ್ ಸಮ್ವನ್ ಎಂಬ ಭಾವನೆ ಇತ್ತು. ದ ಮೂಮೆಂಟ್ ಐ ವೆಂಟ್ ಟು ನಾನು ಯಾವಾಗ ಸೋಷಲ್ ವರ್ಕಿಗೆ ಹೋದೆನೋ, ನಮಗೆ ಅಲ್ಲಿಯ ಜೆಸ್ವಿಟ್ ಗುರುಗಳು, ನಾನು ಫಸ್ಟ್ ಓದೋದು ಬೆಂಗಳೂರಿಗೆ, ಅಲ್ಲಿ ನಮಗೆ ಗುರುಗಳು ಹೇಳಿದ್ದು, ಯು ಹ್ಯಾವ್ ಟು ಅನ್ಲರ್ನ್ ಆ್ಯಂಡ್ ಅಂಡು. ನನಗೆ ಆಗ ಅದರ ಅರ್ಥನೇ ಆಗಲಿಲ್ಲ. ಅದರ ಅರ್ಥ ಏನಂದರೆ, ಇಷ್ಟು ವರ್ಷ ನೀನು ಏನನ್ನು ಕಲ್ತಿದ್ದೀಯೋ ಅದನ್ನು ಅನ್ಲರ್ನ್ ಮಾಡಬೇಕು. ನೀನು ಸಮಾಜ ಸೇವೆ ಮಾಡಬೇಕಾದರೆ, ಜನರ ಕಷ್ಟ ಸುಖ ಕೇಳಬೇಕಾದ್ರೆ ನೀನು ನಿನ್ನ ಸ್ವಂತ ಮನೋಭಾವನೆಯಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಜನರ ಕಷ್ಟಗಳನ್ನು ತಿಳಿಯಬೇಕಾದರೆ, ಜನರು ಅಂತರಾಳದಲ್ಲಿ ಪಡುವ ಕಷ್ಟ ಕೇಳಬೇಕಾದ್ರೆ ನಿನ್ನ ಮನೋದೃಷ್ಟಿಯನ್ನು, ನಿನ್ನ ದೂರದೃಷ್ಟಿಯನ್ನು ಹೆಚ್ಚಿಸಬೇಕು. ನಮಗೆ ಗುರುಗಳು ಅಲ್ಲಿ ಹೇಳಿದರು. ಮಾತ್ರವಲ್ಲ, ನಮ್ಮ ಹೆಸರನ್ನು ಬದಲಾಯಿಸಿದರು. ಅಲ್ಲಿ ನನಗೆ ಅಲ್ಲಿ ಅನಿತಾ ಸಿಸ್ಟರ್ ಅಂತ ಕರೀತಾ ಇದ್ದರು. ಬಿಕಾಸ್ ಯಾಕಂದರೆ ನಾವು ಜನರ ಜೊತೆಗೆ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದ ದೊಡ್ಡಬಳ್ಳಾಪುರದಲ್ಲಿ
ಬೇರೆ ಬೇರೆ ಧರ್ಮಗಳ ಜೊತೆಗೆ ನಾವು ಕೆಲಸ ಮಾಡುವಾಗ ನನಗೆ ಇನ್ನೂ ನೆನಪುಂಟು, ಆ ಜನರು ನಿಮಗೆ ಎಷ್ಟು ಹೊಂದುತ್ತಾರೆ ಅಂತ ಹೇಳಿದರೆ, ಕೊನೆಗೆ ನಾನಲ್ಲಿ ಚುಟುಕು ಮಾಡಲಿ ಹೇಳ್ತೇನೆ, ಟ್ರಾನ್ಸ್ಫರ್ ಆದಾಗ ಅಲ್ಲಿ ಒಬ್ಬ ಗ್ರೇಪ್ಸ್ ಓಡಿಕೊಂಡು ದ್ರಾಕ್ಷಿ ಹಣ್ಣು ಮಾರುವವ ಬಂದ. ನಾನು ಹೇಳಿದೆ ನಾಳೆಯಿಂದ ನಾನು ಇಲ್ಲಪ್ಪ ಅಂತ. ಅದಕ್ಕೆ ಅವ್ನು ಕೇಳಿದೆ ಯಾಕೆ ಸಿಸ್ಟರ್ ಅಂತ. ನಾನು ಹೇಳಿದೆ ನನಗೀಗ ವರ್ಗಾವಣೆ ಆಯಿತು ಅಂತ. ಹೌದಾ, ನಾನು ಸರ್ಕಾರ, ಯಾಕಂದರೆ ಅಲ್ಲಿ ಒಬ್ಬ MLA ಇದ್ದ, ನನಗೀಗ ಮರೆತು ಇದ್ದ ಅವರ ಹೆಸರು. ಹಿ ವಾಸ್ ಕಾಮೆಡ್ ಕೆ, ಹಿ ವಾಸ್ ದ ಹೆಡ್ ದೇರ್ ಫ್ರಮ್ ದೊಡ್ಡಬಳ್ಳಾಪುರ. ನನಗೆ ಗೊತ್ತಿಲ್ಲ ನಿಮಗೆ ಹೆಸರು, ಈಗ ನನಗೆ ನೆನಪಿಲ್ಲ. ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೇನೆ ನಿಮಗೆ ಇಲ್ಲಿಂದ ವರ್ಗಾವಣೆ ಮಾಡಬಾರ್ದು ಅಂತ. ಅದಕ್ಕೆ ನಾನು ಹೇಳಿದೆ ಆ ಸರ್ಕಾರ ಬೇರೆ, ನಮ್ಮ ಸರ್ಕಾರ ಬೇರೆ ಅಂತ. ಅಂದರೆ ಜನರು ನಿಮಗೆ ಒಂದು ಸಾರಿ ಹೊಂದಿಕೊಂಡ ನಂತರ ನಿನ್ನ ಮನೋಭಾವನೆ ಅವರಲ್ಲಿ ಮಿಕ್ಸ್, ಧರ್ಮ ಜಾತಿ ಭೇದ ಇಲ್ಲದೆ ನೀನು ಜನರೊಡನೆ ಮಿಕ್ಸ್ ಮಾಡಬೇಕು, ಅವರ ಕಷ್ಟ ಸುಖ ಕೇಳಬೇಕು. ಅವರಿಗೆ ನಾವು ಗೌರ್ಮೆಂಟ್ನಿಂದ ಬರುವ ವೇತನಗಳನ್ನು, ಗೌರ್ಮೆಂಟ್ನಿಂದ ಬರುವ ಬೇರೆ ಬೇರೆ ಸೌಲಭ್ಯಗಳನ್ನು ತರಲಿಕ್ಕೆ ನಾವು ಎಲ್ಲರೂ ಸೋಷಲ್ ವರ್ಕರ್ಸ್ ನಾವು ಎಲ್ಲರೂ ಹೋರಾಡಿ ಪ್ರಯತ್ನ ಪಟ್ಟಿದ್ದೇವೆ. ಇದು ನಮ್ಮ ಸಮಾಜ ಸೇವೆ ನಾವು ಹೇಗೆ ಮಾಡ್ತಾ ಇದ್ದದಂತ ಮಾತ್ರ ನಾನು ಹೇಳಿದೆ. ಹಾಗೆಯೇ ಮಕ್ಕಳ ಜೊತೆ ನಾವು ಕೆಲಸ ಮಾಡುವಾಗ, ನಾವು ಗೌರ್ಮೆಂಟ್ನಿಂದ ಇಷ್ಟು ಸಂಬಳವನ್ನು ತಗೊಳ್ಳುವಾಗ, ಶಿಕ್ಷಕರಿರಲಿ, ತಂದೆ ತಾಯಿಗಳು ಇರಲಿ, ನಾವು ಯಾರೇ ಇರಲಿ, ಆ ಮಗುವಿನ ಬೆಳವಣಿಗೆಗೋಸ್ಕರ, ಸರ್ವತೋಮುಖ ಬೆಳವಣಿಗೆಗೋಸ್ಕರ ನಾವು ಅನೇಕ ದಾರಿಗಳನ್ನು ಪ್ರತ್ಯೇಕವಾಗಿ ಮೊದಲು ಕಲೀಲಿಕ್ಕೆ ಬಹಳ ಸುಲಭ, ಕಲಿಸಲಿಕ್ಕೆ ಪಾಠಗಳನ್ನು ಇದ್ದ ಹಾಗೆ ಮಾಡ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಕ್ವೆಶ್ಚನ್ ಆನ್ಸರ್ ಕೊಡ್ತಾಯಿದ್ರು, ನಾವು ಅದನ್ನು ಮಗಪ್ ಮಾಡ್ತಾಯಿದ್ದೆವು. ಇವತ್ತು ಆ ಥರ ಮಾಡಲಿಕ್ಕಾಗಲ್ಲ. ಇವತ್ತು ಪ್ರಾಜೆಕ್ಟ್ ಮುಖಾಂತರ ಹೋಗ್ಲಿಕ್ಕುಂಟು. ಅವ್ರಿಗೆ ನೋಡಿ, ಈಗ ಎಲ್ಲ ನನ್ನ ಹತ್ರ ತುಂಬ ಮಂದಿ ಬರ್ತಾರೆ, ಸಿಸ್ಟರ್ ನನಗೆ 10 ಅಥವಾ 15 ಗಿಡಮೂಲಿಕೆಗಳ ಎಂಥದ್ದು ಎಲೆಗಳು ಬೇರುಗಳು ಎಲ್ಲ ತಂದು ಅವರ ಬೊಟಾನಿಕಲ್ ನೇಮ್, ಹಿಂದಿ ನೇಮ್, ಕನ್ನಡ ನೇಮ್ ಎಲ್ಲ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಐ ಗಿವ್ ದೆಮ್ ಮೈ ಬುಕ್ಸ್. ಅದನ್ನೆಲ್ಲ ಪ್ರಾಜೆಕ್ಟ್ ಮುಖಾಂತರ ಇವತ್ತು ಕೆಲಸಗಳನ್ನು ಮಾಡಲಿಕ್ಕುಂಟು. ವೆರಿ ಗುಡ್. ಯಾಕಂದರೆ ಮಕ್ಕಳಿಗೆ ನೀವು ಏನು ಮಾಡಬೇಕು ಅಂತ ಮಾತ್ರ ಹೇಳಿ, ಹೇಗೆ ಮಾಡಬೇಕು ಅಂತ ಹೇಳಬೇಡಿ. ಯಾಕಂತೇಳಿದರೆ ಅದು ಮಕ್ಕಳ ಇಂಟೆಲಿಜೆನ್ಸ್ ಅಥವಾ ಬುದ್ಧಿಯನ್ನು ಮುಂದೆ ತರ್ತಾ ಇದೆ. ಇನ್ನು ನೀವು ಅವರಿಗೆ ನಮಗೆ ನಿಮ್ಮ ಟೀಚರ್ಸ್ಗಳು ಹೇಗೆ ನೋಡಿದರು ಹಾಗೆ ನೋಡಿದರೆ ಆಗುವುದಿಲ್ಲ. ಮತ್ತು ಅದಕ್ಕೆಲ್ಲ ಮನೆಯ ವಾತಾವರಣ ಬಹಳ ಪೂರಕವಾಗಿರಬೇಕು. ಮನೆಯ ವಾತಾವರಣ ಹೇಗಿರ್ತದೆ? ಒಂದು 4ನೇ ಕ್ಲಾಸ್ ಹುಡುಗಿ ಬಂದು ಹೇಳಿತಂತೆ, ಅಮ್ಮ ಮಹಾಭಾರತ ಅಂದರೆ ಏನು ಅಂತ. ಅದಕ್ಕೆ ಆ ದಿನ ಅಪ್ಪನಿಗೆ ಮತ್ತು ಅಮ್ಮನಿಗೆ ಜಗಳ ಆಗಿತ್ತು. ಆ ಅಮ್ಮಗೆ ಸಿಟ್ಟು ಅಪ್ಪನದ್ದು ಇನ್ನೂ ಹೋಗಿರಲಿಲ್ಲ. ಅವಳು ಹೇಳಿದ್ಲು, ನೋಡು ನಿನ್ನ ಅಪ್ಪ ಅಲ್ಲಿ ಎಂಥದ್ದು ಹೊರಗಡೆ ಜಗಲಿಯಲ್ಲಿ ಕೂತಿದ್ದಾರೆ, ಏನು ಕೆಲಸ ಇಲ್ಲ, ನ್ಯೂಸ್ ಪೇಪರ್ ತಗೊಂಡು ಹೋಗಿ ಅವ್ರ ಹತ್ರ ಕೇಳು ಅಂತ ಜೋರು ಬೊಬ್ಬೆ ಮಾಡಿ ಹೇಳಿ. ಆ ಹುಡುಗಿ ಹೋಡಿದ್ಲು, ಅಪ್ಪ ಮಹಾಭಾರತ ಅಂದರೆ ಏನು ಅಂತ. ನಿನ್ನ ಅವನು ಅಮ್ಮಂಗೆ ಮಾತನಾಡಿದ್ದೆಲ್ಲ ಕೇಳಿದ್ರು ಅಪ್ಪ ಜಗಲಿಯಿಂದ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಅಮ್ಮನ ನಾಲಿಗೆ 8 ಗೋಲು ಉದ್ದ, ಹೋಗಿ ಅವಳ ಹತ್ರನೇ ಕೇಳು ಅಂತ ಹೇಳಿ. ಪುನಃ ಓಡಿ ಬಂತು ಮಗು, ಅಮ್ಮ ಮಹಾಭಾರತ ಅಂದರೆ ಏನು ಅಂತ. ಅದಕ್ಕೆ ಅಮ್ಮನಿಗೆ ಸಿಟ್ಟು ನೆತ್ತಿಗೆ ಏರಿತು. ಅವಳು ಚಪಾತಿ ಮಾಡ್ತಾಯಿದ್ಲು, ಅಲ್ಲಟ್ಟನಿಗೆ ತಗೊಂಡು ಅಪ್ಪನ ಹತ್ರ ಓಡಿದ್ಲು. ಏನು ಹೇಳಿದ್ರಿ ಯಾರ ನಾಲಿಗೆ ಉದ್ದ ಅಂತ. ಸೊ ಅವರ ಜಗಳ ಪ್ರಾರಂಭವಾಗುವಾಗ ಮಗು ಹೇಳಿತು, ನನಗೆ ಈಗ ಮಹಾಭಾರತ ಅಂದರೆ ತಿಳಿಯಿತು, ನನಗೆ ಈಗ ಮಹಾಭಾರತ ಅಂದರೆ ಏನಂತ ತಿಳಿಯಿತು ಅಂದೇಳಿ ಅವರು ಮಾಡಿ ತೋರಿಸಿದರು. ಅದಕ್ಕೆ ಮಗು ಶಾಲೆಗೆ ಓಡಿ ಹೋಗಿದ್ರು. ನಮಗೆ ಇದು ಜೋಕ್ ಥರ ಕಾಣ್ತಾ ಇದೆ, ಅದಕ್ಕೆ ನಾವು ನಗಾಡ್ತಾ ಇದ್ದೇವೆ. ಇದು ನಮ್ಮ ಮನೆಗಳಲ್ಲಿ ಆಗ್ತಾ ಇಲ್ವಾ? ಮಕ್ಕಳ ಮುಂದೆ ಆಗ್ತಾ ಇಲ್ವಾ? ಆಗ್ತದೆ. ಅದಕ್ಕೆ ಇವತ್ತು ನಾನಿಲ್ಲಿ ಹೇಳಲಿಕ್ಕೆ ಬಂದದ್ದು, ಮಕ್ಕಳ ಪರಿಪಾಲನೆಯಲ್ಲಿ ನಿಮ್ಮ ಜವಾಬ್ದಾರಿ ವಜನ್ ಅಲ್ಲ, ಅದು ಭಜನೆ. ಅದು ವಜನ್ ಅಥವಾ ಭಾರ ಆಗಿ ತಗೊಳ್ಬ, ಅದು ಭಜನೆ. ಇವತ್ತು ನಿಮಗಿರುವುದು ನಮ್ಮ ಹಾಗೆ 9-10 ಮಕ್ಕಳಲ್ಲ. ಯು ಆರ್ ಹ್ಯಾವಿಂಗ್ 1 or 2. ಆ ಮಕ್ಕಳನ್ನು ನೀವು ಚಿನ್ನ ಹಾಗೆ ನೋಡಬೇಕು. ದೇವರು ಕೊಟ್ಟ ಮಕ್ಕಳು ಚಿನ್ನವಾಗಿರಲು ಸಾಧ್ಯವಿಲ್ಲ, ಆದರೆ ತಂದೆ ತಾಯಿಗಳು ಚಿನ್ನವಾಗಿರಲು ಸಾಧ್ಯ ಉಂಟು. ತಂದೆ ತಾಯಿಗಳು ನೀವು ಅವರಿಗೆ ಕಾಣುವ ದೇವರಾಗಿರಬೇಕು. ಕಾಣದ ದೇವರಿಗೆ ನೀವು ಅವರಿಗೆ ಕಾಣುವ ದೇವರಾಗಿರಬೇಕು. ನಾನು ಒಂದು ದಿನ ನನ್ನ ತಂದೆಗೆ ಲಕ್ವ ಹೊಡೆದಿತ್ತು. ಕೊನೆಗೆ ನನ್ನ ಅಣ್ಣ ಬ್ಯಾಂಕಿನಿಂದ VRS ತಗೊಂಡು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡು, ಬ್ಯಾಂಕ್ ಆಫೀಸರ್ ಆಗಿದ್ದರು ಅವರು ಇಲ್ಲಿ ಮಂಗಳೂರಲ್ಲಿ. ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ತಂದೆಯ ಸೇವೆ ಮಾಡ್ತಾಯಿದ್ರು, ಜಸ್ಟ್ ಅಟ್ ದಿ ಏಜ್ ಆಫ್ 50. ಆಗ ನಾನಾಗ ಕಿನ್ನಿಗೋಳಿಯಲ್ಲಿದ್ದೆ ಸಿಸ್ಟರ್ ಆಗಿ. ನಾನು ಕೇಳಿದೆ ಅಣ್ಣನ ಹತ್ರ, ಒಂದು ಮಗುವಿನ ಥರ ತಂದೆಗೆ ಸ್ನಾನ ಕೊಡ್ತಾಯಿದ್ರು ಅಣ್ಣ,
ಚೇರ್ ಮೇಲೆ ಕುತ್ಕೊಳಿಸಿ ಆ ಚೇರನ್ನು ಎದ್ದು ಬಾತ್ರೂಮಿಗೆ ಕೊಂಡೋಗಿ ಆ ಥರ ಅವರು ನಾನು ಕೆಲವು ಸಾರಿ ನೋಡುವಾಗ ನಾನು ಕೇಳಿದೆ ಅಣ್ಣನ ಹತ್ರ, ನಿಮಗೆ ಸುಸ್ತಾಗಲ್ವಾ? 1-2-3 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ಒಂದು ಚಿಕ್ಕ ಮಗುವಿನ ಥರ ನೀವು ನೋಡ್ತಾ ಇದ್ದೀರಿ ಅಂತ. ಅದಕ್ಕೆ ಅಣ್ಣ ಹೇಳಿದ ಮಾತು, ತಂದೆ ತಾಯಿಯ ಸೇವೆ ಮಾಡಲು ನನಗೆ ಒಂದು ಅವಕಾಶ ಸಿಕ್ಕಿದ್ದೇ ದೊಡ್ಡದು. ನನ್ನ ಪಾಪಗಳೆಲ್ಲ ಕ್ಷಮಿಸಲಿಕ್ಕೆ, ನನಗೆ ತಂದೆಯ ಸೇವೆ ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ನಾನು ತಗೊಂಡಿದ್ದೇನೆಂದರೆ, ಅವರು ತನ್ನ ಆಫೀಸ್ನಿಂದ ಕೂಡ ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು. ಯಾಕೆ ಗೊತ್ತುಂಟಾ, ಅವರು ಈ ನಮ್ಮ ಕ್ರಿಶ್ಚಿಯನ್ಗಳಲ್ಲಿ ಕಪಲ್ಸ್ ಫಾರ್ ಕ್ರೈಸ್ಟ್ ಅಂತ ಒಂದು ಉಂಟು. ಅಂದರೆ ಕಪಲ್ಸ್ ಫಾರ್ ಕ್ರೈಸ್ಟ್ ಅಂದರೆ ಯೇಸುವಿನ ದಂಪತಿಗಳು ಅಂತ. ಅವರು ಅಲ್ಲಿ ತರಬೇತಿಗೊಂಡು ಹಿರಿಯರ ಸೇವೆ ಹೇಗೆ ಮಾಡಬೇಕು ಅಂತ ಇನ್ನೂ ಆಳವಾಗಿ ಕಲಿತುಕೊಂಡಿದ್ದರು. ಆದ್ದರಿಂದ ನಮ್ಮ ಮನೆಗಳಲ್ಲಿ ಸಹನೆ, ದೇವರಲ್ಲಿ ಪ್ರೀತಿ, ಗೌರವ, ಭಕ್ತಿ ಹೆತ್ತವರಿಗಿದ್ದರೆ ಅದು ಮಕ್ಕಳಿಗೂ ಬರುತ್ತೆ. ಶಿಸ್ತು, ಈಗ ಶಿಸ್ತು ಅಂದರೆ ಮಿಲಿಟ್ರಿ ಶಿಸ್ತು ಅಂತ ನಾನು ಹೇಳಲ್ಲ, ಆದರೆ ನಿಮ್ಮ ಮನೆಗಳಲ್ಲಿ ನೀವು ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಮಾಡ್ತೀರಾ. ಎಷ್ಟು ಗಂಟೆಗೆ ಭಾನುವಾರ ಬಂದರೆ ಅವರು ಹೇಳೋದು 11 ಗಂಟೆಗೆ ಅಲ್ಲ, ರಾತ್ರಿ 1 ಗಂಟೆ ತನಕ ಟಿ ವಿ ನೋಡಿ 11 ಗಂಟೆಗೆ ಹೇಳೋದಲ್ಲ. ಮೇ ಬಿ ಅಟ್ ದ ಒಂದು 7 ಗಂಟೆಗೆ ಅಥವಾ ಹೆಚ್ಚಂದರೆ 8 ಗಂಟೆಗೆ, ಐ ಡೋಂಟ್ ನೋ. ಬಟ್ ಎಂದಿಗೂ ಮಕ್ಕಳಿಗೆ ಓವರ್ ಸ್ಲೀಪ್ ಮಾಡಲಿಕ್ಕೆ ಬಿಡಬೇಡಿ. ಮಲಗಲಿ, ಮಕ್ಕಳಿಗೆ ನಿದ್ದೆ ತುಂಬ ಬೇಕು, ಆದರೆ ರಾತ್ರಿ 10 ಗಂಟೆಯ ಒಳಗೆ ಒಂದು ಟೈಮ್ ಟೇಬಲ್ ಇಡಬೇಕು. ನೀವು ಟಿ ವಿ ಎಷ್ಟು ಟೈಮ್ ನೋಡಬೇಕು, ಓಕೆ, ಮೊಬೈಲ್ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ, ಒಂದು ಹಾಫ್ ಆನ್ ಅವರ್ ಅದನ್ನು ನೀವು ಸೂಪರ್ವೈಸ್ ಮಾಡಿದರೆ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ಸ್ವಾತಂತ್ರ್ಯ ಹಾಗೂ ಜವಾಬ್ದಾರಿ ಈ ಎರಡನ್ನು ಮಕ್ಕಳಿಗೆ ಕಲಿಸಿದಲ್ಲಿ ಬಹಳ ಒಳ್ಳೆಯದು. ಒಂದು ಭಾರತದ ಶಿಕ್ಷಣದ ಬಗ್ಗೆ ಒಬ್ಬರು ತಮಾಷೆ ಮಾಡಿ ಹೇಳ್ತಾ ಇದ್ದರು. ಏನಂತ, ಬಹಳಷ್ಟು ಫಸ್ಟ್ ಕ್ಲಾಸ್ ಪಡೆದ ವಿದ್ಯಾರ್ಥಿಗಳು ಭಾರತದಲ್ಲಿ ತಾಂತ್ರಿಕ ಸೀಟ್ಗಳಿಗೆ ಹೋಗ್ತಾರೆ. ಯಾವುದದು? ಕೆಲವರು ಡಾಕ್ಟರ್ ಮತ್ತು ಕೆಲವರು ಇಂಜಿನಿಯರ್ ಆಗ್ತಾ ಇದ್ದಾರೆ. ಸೆಕೆಂಡ್ ಕ್ಲಾಸ್ ಮಾಡಿದವರು ಏನು ಮಾಡ್ತಾರೆ? MBA ಮಾಡಿ ನಂತರ ಅಡ್ಮಿನಿಸ್ಟ್ರೇಷನ್ ಮತ್ತು ಆಡಳಿತ ವರ್ಗದಲ್ಲಿ ಹೋಗ್ತಾರೆ. ಫಸ್ಟ್ ಕ್ಲಾಸ್ ಪಡೆದವರನ್ನು ಹಿಡಿತದಲ್ಲಿ ಇಟ್ಕೊಳ್ತಾರೆ. ಯಾರು? ಸೆಕೆಂಡ್ ಕ್ಲಾಸ್ ಪಾಸ್ ಆದವರು ಅಂತ. ಮತ್ತು ಥರ್ಡ್ ಕ್ಲಾಸ್ ಪಾಸ್ ಆದವರು ಏನು ಮಾಡ್ತಾರೆ? ರಾಜಕೀಯಕ್ಕೆ ಹೋಗಿ ಪ್ರವೇಶಿಸಿ ಮಿನಿಸ್ಟರ್ಗಳಾಗ್ತಾರೆ. ಮತ್ತು ಮೇಲಿನ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಅವರನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ತಾರೆ. ಮತ್ತು ಕೊನೆಗೆ ಫೇಲ್ ಆದ ವಿದ್ಯಾರ್ಥಿಗಳು ಅಂಡರ್ ವರ್ಲ್ಡ್ ಸೇರಿ ಮೇಲಿನ 3ರನ್ನೂ ನಿಯಂತ್ರಿಸ್ತಾರೆ. ಫಸ್ಟ್ ಕ್ಲಾಸ್ ಆದವರನ್ನು, ಸೆಕೆಂಡ್ ಕ್ಲಾಸ್ ಆದವರನ್ನು, 3ನೇ ರಾಜಕೀಯದಲ್ಲಿ ಎಲ್ಲರನ್ನು ನಿಯಂತ್ರಿಸೋದು ಯಾರು? ಫೇಲ್ ಆದ ವಿದ್ಯಾರ್ಥಿಗಳು ಅಂತ. ಇದು ತಮಾಷೆಗೆ ಹೇಳಿದರೂ ಕೂಡ ಅದರಲ್ಲೂ ಸತ್ಯ ಇದೆ. ಕೊನೆಗೆ ಶಾಲೆಗೇ ಹೋಗದ ಮಕ್ಕಳು ಇದು ತಮಾಷೆಗೆ ನಾನು ಹೇಳೋದು, ಸ್ವಾಮಿಗಳಾಗಿಯೋ ಗುರುಗಳಾಗಿಯೋ ಆಶ್ರಮಗಳನ್ನು ಮಾಡಿ ಈ ಮೇಲಿನ 3-4 ಮಂದಿ ಅವರ ಹತ್ತಿರ ಬರುವ ಹಾಗೆ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಪಾಸ್ ಆದವರು, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಎಲ್ಲ ಪಾಸ್ ಆದವರು ಅವರ ಬುಡದಲ್ಲಿ, ಕಾಲಬುಡದಲ್ಲಿ ಬರುವ ಹಾಗೆ ಮಾಡ್ತಾರೆ. ಇವತ್ತು ನೀವು ಕೇಳಿದ್ದೀರಿ ಇದೆಲ್ಲ. ಇದು ಜೋಕ್ ಥರ ಕಂಡಿದ್ರು ಕೂಡ ನಾನು ಏನು ಹೇಳುವುದಂದರೆ, ಇವತ್ತಿನ ಪೀಳಿಗೆ ಡಿಜಿಟಲ್ ಪೀಳಿಗೆ. ಅದು ಕೊಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಒಂದು 10th ಸ್ಟ್ಯಾಂಡರ್ಡ್ ತನಕ ಶಾಲೆಗೆ ಅಥವಾ ಎಲ್ಲಾದರೂ ಹೋಗುವಾಗ ಮೊಬೈಲನ್ನು ಅವರಿಂದ ದೂರ ಇಡುವುದು ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇವತ್ತು ಮೊಬೈಲ್ ಒಂದು ಮೆಸ್, ಅದು ಅವರಿಗೆ ಅಲ್ಲ ನಿಮಗೂ. ನೋಡಿ, ನೀವು ನೋಡಿ, ಮಕ್ಕಳಿಗೆ ಪರೀಕ್ಷೆ ಇರುವಾಗ ಹೆಣ್ಮಕ್ಳು ಎಲ್ಲ ಎಂತ ನೋಡ್ತಾರೆ? ಸೀರಿಯಲ್ಸ್ ನೋಡ್ತಾರೆ. ಅಗ್ನಿಸಾಕ್ಷಿ ಮತ್ತು ಎಂಥ ಹೆಸರು, ಏನಮ್ಮ ಹೆಸರು? ಪುಟ್ಟ ಗೌರಿ, ಪುಟ್ಟ ಗೌರಿ ಮತ್ತೆಂಥದ್ದು ನಾನು ಕೆಲವು ಕೇಳಿದ್ದೇನೆ. ಇಡೀ ದಿನ ಸೀರಿಯಲ್. ಅದು ಎಂಡ್ ಮಾಡುವುದು ಹೇಗೆ? ಸೀರಿಯಲ್ ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗ್ತಾ ಇದೆ. ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುವಾಗ ಮರುದಿನ ನೋಡಲೇಬೇಕು. ಗಂಡಸರು ಹೇಗೆ ಒಂದು ಬೀಡಿ ತಗೊಳ್ಳಿ, ನೀವು ಅವರಿಗೆ ಬೈತೀರಿ, ಇಡೀ ದಿನ ಬೀಡಿ ಓದ್ತೀರಿ ಅಂತ. ಆದರೆ ನಿಮ್ಮ ಸೀರಿಯಲ್ಗಳು ಮುಗಿಯುವುದೇ ಇಲ್ಲ. ಸೊ ಮಕ್ಕಳ ಮುಂದೆ ಮಕ್ಕಳಿಗೆ ಒಂದು ರೂಮಲ್ಲಿ ಹಾಕಿ ಕಲೀರಪ್ಪ ಅಂತ ಹೇಳಿ ಹೊರಗಡೆ ನೀವು ಸೀರಿಯಲ್ ನೋಡೋದು ಸರಿಯಲ್ಲ. ಮಕ್ಕಳ ಪರೀಕ್ಷೆಯ ಟೈಮ್ ಮೇ ಬಿ ನೀವು ಸ್ವಲ್ಪ ಅದನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿದೆ. ನೀವು ಹೇಳುವುದನ್ನು ಮಕ್ಕಳು ಕೇಳುವುದಿಲ್ಲ, ನೀವು ಮಾಡುವುದನ್ನು ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಕೊನೆಗೆ ನಾನು ಏನು ಹೇಳುವುದಂದರೆ, ಮಕ್ಕಳು ನಾಳೆಯ ಹೂಗಳು ಇಂದಿನ ಬೀಜದಲ್ಲಿವೆ. ಮಕ್ಕಳು ನಾಳೆಯ ಹೂಗಳು. ಆದ್ದರಿಂದ ಪಾಲಕರೇ ಪ್ರತ್ಯೇಕವಾಗಿ ನಿಮ್ಮ ಸಂಪಾದನೆಯ ಜಂಜಾಟದಲ್ಲಿ ರಾಜಕೀಯತೆ, ಪಾರ್ಟಿ, ಜಗಳ, ಅನೇಕ ಕೊನೆಯಿಲ್ಲ ಸಂಗತಿಗಳು ಹೊರಗಡೆ ನಡೀತಾ ಇರುವಾಗ ಮಕ್ಕಳು ಅದನ್ನು ನೋಡ್ತಾ ಇದ್ದಾರೆ. ಕೇವಲ ಶಾಲೆ ಮಾತ್ರವಲ್ಲ, ಬೇಕು ಶಾಲೆ, ಪಾಠ, ಅಂಕ, ಅವರ ಜೊತೆಗೆ ಟೈಮ್ ಕಳೆಯೋದು ಬಹಳ ಮುಖ್ಯ.
ಅದರ ಜೊತೆಗೆ ನಾಳೆ ನನ್ನ ಮಗು ಈ ಪ್ರಚಲಿತ ವ್ಯವಸ್ಥೆಯಲ್ಲಿ ಹೇಗೆ ಈ ಒಂದು ಸನ್ನಿವೇಶಗಳನ್ನು ನಿಭಾಯಿಸ್ತಾನೆ, ಇದು ಬಹಳ ಮುಖ್ಯ. ನೀವು ಉತ್ತಮ ವ್ಯಕ್ತಿತ್ವದ ಸಜ್ಜನರು ಆದಾಗ ನಿಮ್ಮ ಆದರ್ಶಗಳನ್ನು ಅವರು ಅನುಕರಿಸ್ತಾ ಇದ್ದಾರೆ. ನೀವು ತಂದೆ ತಾಯಿಗಳು ಮನೆಯಲ್ಲಿ ಹೇಗಿದ್ದೀರೋ ಹಾಗೆಯೇ ನಿಮ್ಮ ಮಕ್ಕಳು ಮಾಡ್ತಾರೆ. ಕವನ ಬರೆಯಿರಿ ಅಂತ ಒಬ್ಬರು ಯಾರೋ ಹೇಳಿದ್ರಂತೆ, ಮಗಳೇ ಟೈಮ್ ವೇಸ್ಟ್ ಮಾಡಬೇಡ, ಕವನ ಬರೆಯಿರಿ ಅಂತ. ಅದಕ್ಕೆ ಮಕ್ಕಳು ತುಂಬ ಇಂಟ್ರೆಸ್ಟಿಂಗ್. ಒಂದು ಮಗು ತುಂಬ ಇಂಟೆಲಿಜೆಂಟ್ ಬರೆದ ಕವನ, ಹೃದಯದ ಗಾಯಕ್ಕೆ ಇಲ್ಲ ಮುಲಾಮ್, ವಾ ಹೃದಯದ ಗಾಯಕ್ಕೆ ಇಲ್ಲ ಮುಲಾಮ್, ಅದಕ್ಕೆ ಮದುವೆ ಆಗಲಿಲ್ಲ ಅಬ್ದುಲ್ ಕಲಾಂ ಅಂತ. ಮಕ್ಕಳು ಎಷ್ಟು ಹುಷಾರಿದ್ದಾರೆ ನೋಡಿ, ಅವ್ರು ಹೇಗಾದರೂ ಮಾಡಿ ನಮಗೆ ನಗಾಡಲಿಕ್ಕೆ ಬಂದರೂ ಕೂಡ ಅವರು ಮಾಡ್ತಾರೆ. ಇನ್ನೊಬ್ಬ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ವಾ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಕುಡಿದರೆ ಮನೆಯವರಿಗೆ ಅನುಮಾನ ಬಾರದಂತಿರಬೇಕು. ಸೊ ಹಾಗೆ ನಮ್ಮ ಮಕ್ಕಳು ಇವತ್ತು ವಿಚಿತ್ರವಾಗಿ ಬರೀತಾ ಇದ್ದಾರೆ, ಯಾಕಂದರೆ ಅವರು ಅವರ ಪ್ರಚಲಿತ ವ್ಯವಸ್ಥೆಯನ್ನು ಗಮನಿಸುತ್ತಾ ಇದ್ದಾರೆ. ಓಕೆ, ಅವರಿಗೋಸ್ಕರ ನೀವು ಕೊಡುವ ಸಮಯವೆಷ್ಟು? ನೀವು ಹೇಳ್ಬೋದು, ಸಿಸ್ಟರ್ ನಾನು ಬೆಳಗಿಂದ ಸಾಯಂಕಾಲ ಅವರಿಗೋಸ್ಕರ ದುಡಿತೇನೆ. ಅವರ ಮಕ್ಕಳ ಜೊತೆ ನೀವು ಎಷ್ಟು ಆಟವಾಡ್ತೀರಿ? ಈಗ ಮೊದಲು ಕಳೆದ ವರ್ಷದವರು ಯಾರೋ ಹೇಳಿದರು ಅಂತ ಎಷ್ಟು ಆಟವಾಡ್ತೀರಿ? ಅವರ ಹೋಮ್ವರ್ಕ್ ಎಷ್ಟು ನೋಡ್ತಾ, ಅದೆಲ್ಲ ಹೆಂಡತಿಗಳಿಗೆ ಬಿಡಬೇಡಿ, ನೀವು ಕೂಡ. ಮತ್ತೊಂದು ನನಗೆ ಮುಖ್ಯವಾದ ಸಂಗತಿ ನಿಮಗೆ ಹೇಳಲಿಕ್ಕೆ ಬೇಕಿತ್ತು. ಗಂಡಸರಾದವರು ನಿಮ್ಮ ಹೆಂಡತಿಯರಿಗೆ ಎಷ್ಟು ರೆಸ್ಪೆಕ್ಟ್ ಅದೋ ಗೌರವದಿಂದ ನೋಡ್ತೀರೋ, ಅದೇ ನಿಮ್ಮ ಮಗ ನಾಳೆ ಮದುವೆಯಾಗಿ ಹೋದ ನಂತರ ನನ್ನ ತಂದೆ ನನ್ನ ತಾಯಿಯನ್ನು ಎಷ್ಟು ಗೌರವದಿಂದ ನೋಡ್ತಾ ಇದ್ದರೆ ಅದೇ ಮರ್ಯಾದೆಯಿಂದ ಅವನು ತನ್ನ ಹೆಂಡತಿಗೆ ನೋಡುವ. ನೀವು ಇಲ್ಲಿ ಹೊಡೆದು ಬಡಿದು ಜಗಳ ನವರಸ ಮಹಾಭಾರತ ಮಾಡಿದರೆ ಆ ಮಗ ನಾಳೆ ಅದೇ ಮಾಡ್ತಾ ಇದ್ದಾನೆ. ಆದ್ದರಿಂದ ನಾನು ಇವತ್ತು ಇಲ್ಲಿ ಬಂದದ್ದು ಮೋಸ್ಟ್ಲಿ ಇಲ್ಲಿ ತಂದೆ ತಾಯಿಗಳು ಇರುವುದರಿಂದ ನಿಮ್ಮ ಜೀವನವನ್ನು ನೀವು ಆದಷ್ಟು ಮುಂದೆ ತಂದು ಒಳ್ಳೇದು ಮಾಡಿ, ಗಂಡ ಹೆಂಡಿರ ಸಂಬಂಧವನ್ನು ಡೀಪಾಗಿ ಒಂದು ಫ್ರೆಂಡ್ಸ್ಗಳಾಗಿ ಚೆನ್ನಾಗಿ ನೀವು ಜೀವಿಸಿದರೆ, ದಬಾಯಿಸದೆ. ಕೆಲವು ಸಾರಿ ಗಂಡಸರು ಎನಿಸೋದು ನಾನು ಗಂಡ ಆದವನು ನಿನಗೆ ದಬಾಯಿಸ್ತೇನೆ, ಡಾಮಿನೇಷನ್ ಮಾಡೋದು, ಅದು ಖಂಡಿತ ಒಳ್ಳೆಯದಲ್ಲ. ನನ್ನ ತಂದೆ ನನ್ನ ತಾಯಿಗೆ ಒಂದೇ ಒಂದು ದಿನ ಏಕವಚನದಲ್ಲಿ ಕರೆಯಲಿಲ್ಲ. ಎಷ್ಟು ಕಾಲ ಆಯಿತು ನೋಡಿ. ಅವರು ಕೊಂಕಣಿಯಲ್ಲಿ ತೀ ಅಂತ ಹೇಳಿ, ತೀ ಕೈಗೆ ಲಿಬುತ್ತಾ ತೀ. ನನಗೆ ಆಶ್ಚರ್ಯ ಆಗ್ತದೆ ಇವತ್ತು ಕೂಡ. ಇವತ್ತು ಯಗೋ ಒಸ್ಗೋ ಇಂತಹ ಭಾಷೆ ಎಡಿ ಪೊಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗೌರವ ಎಲ್ಲಿದೆ? ನಿಮ್ಮ ಮಕ್ಕಳ ತಾಯಿಗೆ ನೀವು ಕೊಡುವ ಗೌರವ ಎಲ್ಲಿದೆ? ಅದು ಒಳಗಡೆ ನಮ್ಮ ಗೌರವ ಇದ್ರೇ ಅದು ಹೊರಗಡೆ ಬರ್ತಾ ಇದೆ. ಆದ್ದರಿಂದ ದಯಮಾಡಿ ಅವರಿಗೆ ಮರ್ಯಾದೆ ಕೊಡಿ. ನಾನು ಮೊನ್ನೆನೇ ಒಂದು ಕೌನ್ಸಿಲಿಂಗಿಗೆ ಹೋದೆ. ಜಸ್ಟ್ ಇಲ್ಲಿ ಬಂದು ಒಂದು 16 ತಾರೀಕಿಗೇನೋ ನಾನು ಹೋಗಿದ್ದೆ. ನೀವು ನಂಬಲಿಕ್ಕಿಲ್ಲ, ಆ ಮನೆಯಲ್ಲಿ ಗಂಡ 45 ವರ್ಷ ಕೂಡ ಆಗಿಲ್ಲ, ದೊಡ್ಡ ಇದ್ದಾನೆ, ನೋಡಲಿಕ್ಕೆ ಭಾಳ ಚೆಂದ ಇದ್ದಾನೆ. 3 ಮಕ್ಕಳು, ಎಷ್ಟು ಚೆಂದದ ಮಕ್ಕಳು. ಅಮಿತಾಬ್ ಬಚ್ಚನ್ ಆಗಿ ಉದ್ದ ಆಗಿದ್ದಾರೆ, ಚೆಂದ ಇದ್ದಾರೆ. ಹೆಂಡತಿ ಎಷ್ಟು ಚೆಂದ ಇದ್ದಾಳೆ. ಆದರೆ ಇವನಿಗೆ ಕುಡಿತ ಮತ್ತು ಸಿಗಾರ್ ಅದು ಕಂಟ್ರೋಲ್ ಮಾಡಲಿಕ್ಕೆ ಅವನಿಗೆ ಆಗುವುದೇ ಇಲ್ಲ. ನಶೆ ಬರುವುದಿಲ್ಲ ಅವನಿಗೆ, ಎಷ್ಟು ಕುಡಿದ್ರೂ ನಶೆ ಬರಲ್ಲ, ಅಷ್ಟು ಅವರು ಕುಡಿತಾರೆ. ಮತ್ತು ಆ ಹೆಂಡತಿ ಮಕ್ಕಳಿಗೆ ಹೊರಗೆ ಹಾಕಿದ್ದಾರೆ. 5 ದಿನ ಹೆಂಡತಿ ಮಕ್ಕಳು ಹೊರಗೆ. ಡೈಲಿ ನನಗೆ ರಾತ್ರಿ 12 ಗಂಟೆ ತನಕ ಫೋನ್, ಸಿಸ್ಟರ್ ಒಂದು ಸಾರಿ ಬನ್ನಿ, ನೀವು ಬರದೆ ನಾವು ಹೋಗಲ್ಲ ಅಂತ. ನನಗೆ ಇಲ್ಲಿ ಆಗಲೇ ಇಲ್ಲ ಹೋಗಲಿಕ್ಕೆ. ನಾನು ಮತ್ತೆ ಕೊನೆಗೆ ಹೇಳಿದೆ 16 ತಾರೀಕಿಗೆ ನಾನು ಬರ್ತೇನಮ್ಮ ಅಂತೇಳಿ. 16 ತಾರೀಕಿಗೆ ಹೋದಾಗ ಗಂಡ ಮನೇಲಿ ಒಬ್ಬನೇ ಇದ್ದ. ನನಗೇ ಭಯ ಆಯಿತು. ನಾನು ಇಷ್ಟು ಕೌನ್ಸಿಲಿಂಗ್ ಮಾಡಿದರೂ ಕೂಡ ನನಗೆ ತುಂಬ ಭಯ ಆಯಿತು ಆ ದಿನ. ಯಾಕೋ ಗೊತ್ತಿಲ್ಲ, ನನ್ನ ಮನೋಬಲ ಸ್ವಲ್ಪ ಕುಂದುತ್ತಾ ಇತ್ತು. ಆದರೂ ನಾನು ಹೋದೆ. ಹೋಗುವಾಗ ನನಗೆ ಬಹಳ ಪ್ರೀತಿಯಿಂದ ಅವರು ಸ್ವೀಕರಿಸಿದರು. ಆದರೆ ಅವರು ಯೋಚನೆ ಮಾಡಲೇ ಇಲ್ಲ. 10 ನಿಮಿಷದ ಒಳಗೆ ಹೆಂಡತಿ ಬಂದಳು. ಅವಳು ಬಂದ ತಕ್ಷಣ ಸಿಟ್ಟಿನಿಂದ ಅವನು ಶುರು ಮಾಡಿದ, ಗೆಟ್ ಔಟ್ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಅವಳು ಹೋಗಬೇಕಾದ್ರೆ ನಾನು ಹೋಗ್ತೇನೆ. ಸಿಸ್ಟರ್ ನೀವು ಫೋನ್ ಮಾಡಿ ಕರೆದ್ರ ಅವಳಿಗೆ ಅಂತ ಕೇಳಿದೆ. ನಾನು ಹೇಳಿದೆ, ನಿಮಗೂ ಅವರಿಗೂ ನಾನು ಒಂದೇ ದಿನ ಕರೆದದ್ದು, 3 ದಿನ ಮುಂಚೆ ನಾನು ಬರ್ತೀನಿ ಅಂತ 3 ದಿನ ಮುಂಚೆ ಹೇಳಿದ್ದೆ. ಅಷ್ಟೇ ನನಗೆ ಗೊತ್ತುಂಟು. ಇವನಿಗೆ ಯಾರಿಗೆ ಹೇಳಬೇಕು ನಾನು ಕರೆದಿದ್ದೆ ಅಂತೇಳಿ. ಸೊ ಕೊನೆಗೆ ಒಳಗಡೆ ಸಿಸ್ಟರ್ ನನಗೆ ಹಸಿವೆ ಆಗ್ತದೆ, ನಾನು ಎಂಥದೋ ಪಲ್ಯ ಮಾಡಲಿಕ್ಕೆ ಹೋಗ್ತೇನೆ ಅಂದ ಅವ. ಅದಕ್ಕೆ ನಾನು ಹೇಳಿದೆ ನಾನು ಬರ್ತೇನೆ ಅಂತೇಳಿ. ನಾನು ಒಳಗೆ ಹೋದೆ, ಕಿಚನಿಗೆ ಹೋದೆ ನಾನು. ಮತ್ತು ಅವನ ಹೆಂಡತಿಗೆ ನಾನು ಹೇಳಿದೆ, ಒಳಗೆ ಬಾಮ್ಮ. ಬರುವಾಗ ಪುನಃ ಶುರು ಮಾಡಿದ, ಗೋ ಔಟ್ ಅಂತ. ಐ ಸೆಡ್ ನೋ, ಶಿ ವಿಲ್ ನಾಟ್ ಗೋ ಔಟ್ ಅಂದೆ. ಅಲ್ಲಿ ನಿಂತು ನಾನು ಅವಳು ಪಲ್ಯ ಮಾಡುವಾಗೆ ನೋಡಿದೆ.
ಆಗ ಅವನು ಸ್ವಲ್ಪ ಕೆಳಗೆ ಬಂದ. ಪುಣ್ಯಕ್ಕೆ ಆ ದಿನ ನಾನು ಉಪವಾಸ ಮಾಡಲಿಕ್ಕಿದ್ದೆ, ಆದರೆ ಅವರೆಲ್ಲ ಪ್ರೀತಿಯಿಂದ ಮತ್ತೆ ಕೊನೆಗೆ ಏನೋ ಗೊತ್ತಿಲ್ಲ ಸಡನ್ಲಿ ಚೇಂಜ್ ಆದ. ಮತ್ತು ಇಬ್ಬರು ಒಟ್ಟಿಗೆ ಅಡುಗೆ ಮಾಡಿದರು. ಮತ್ತು ನಾನು ಸ್ಟೋರಿಯನ್ನು ಚಿಕ್ಕದು ಮಾಡಿ ಹೇಳಿದೆ, ಆದರೆ ಅವರು ತುಂಬ ಮಾನಸಿಕ ಹಿಂಸೆಯನ್ನು ಮಕ್ಕಳು ಹೆಂಡತಿ ಅನುಭವಿಸಿದ್ದಾರೆ. ಕೊನೆಗೆ ನಾವು ಒಟ್ಟಿಗೆ ಊಟ ಮಾಡಿದೆವು. ನಾನು ಕೂಡ ಉಪವಾಸ ಮಾಡಲಿಲ್ಲ, ಅವ್ರ ಜೊತೆಗೆ ಒಟ್ಟಿಗೆ ಊಟ ಮಾಡಿದೆವು. ಮಧ್ಯಾಹ್ನ ಒಂದು ಸಾಧಾರಣ 1:45-2 ಗಂಟೆ ಆಗಲಿಕ್ಕಾಯ್ತು. ಊಟ ಮಾಡಿ ಒಟ್ಟಿಗೆ ನಾನು ಹೇಳಿದೆ. ಅವ್ರು ಹೇಳಿದರು ಇವತ್ತು ಪ್ರಾರ್ಥನೆ ಅದು ಇದು ಏನು ಬೇಡ ಅಂತ. ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮ ಜೊತೆ ಇರಲಿಕ್ಕೆ ಬಂದೆ. ಯಾಕಂದರೆ ನಾವು ಅವರದ್ದೇ ಸ್ಪೀಡಲ್ಲಿ ಕೆಲವು ಸಾರಿ ಹೋಗಬೇಕಾಗ್ತದೆ. ಕೊನೆಗೆ ಏನೋ ಮನಸ್ಸು ಬದಲಾಯಿಸಿದ್ದ. ಕೊನೆಗೆ ನಾವೆಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ. ಚಿಕ್ಕ ಒಂದು ಅವರ್ ಫಾದರ್, ಪರಲೋಕದಲ್ಲಿರುವ ನಮ್ಮ ತಂದೆಯ ಒಟ್ಟಿಗೆ ಹೇಳಿದೆವು. ಕೈ ಹಿಡಿಯಿರಿ ಅಂದೆ. ಕೈ ಹಿಡಿಯಿರಿ, ನಿಮ್ಮ ಒಳಗಿರುವ ಸಕಾರಾತ್ಮಕ ಈ ಭಯದ ವಾತಾವರಣತೆಗೆ ಸಕಾರಾತ್ಮಕ ವೈಬ್ರೇಷನ್ಸನ್ನು ಅಂತ ಎಲ್ಲರಿಗೂ ಪಾಸ್ ಮಾಡಿ ಅಂದೆ. ಅಷ್ಟೇ ನಾನು ಹೇಳಿದ್ದು. ಗಟ್ಟಿ ಕೈ ಹಿಡಿದು ಅವರು 4 ಮಂದಿ, ನಾನು 5 ಮಂದಿ ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡಿದೆವು. ಅದು ಮುಗಿಬೇಕಾದರೆ ಏನು ಬದಲಾವಣೆ ಬಂತೋ ಗೊತ್ತಿಲ್ಲ, ಎಲ್ಲರೂ ಬಂದು ಚಂದ ಮಾಡಿ ಆಶೀರ್ವಾದವನ್ನು ಕೇಳಿದರು. ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟೆ. ನನಗೆ ಅವರು ತಮ್ಮ ಕಾರಲ್ಲಿ ಜ್ಯೋತಿ ತನಕ ಬಿಟ್ಟರು. ಮತ್ತು ಬಂದೆ. ಇವತ್ತಿನ ತನಕ ಹೆಂಡತಿ ಹೇಳ್ತಾಳೆ, ಸಿಸ್ಟರ್ ಏನೋ ಗೊತ್ತಿಲ್ಲ, ಇಷ್ಟರ ತನಕ ಚೆನ್ನಾಗಿದ್ದಾರೆ ಅಂತ. ಇದನ್ನು ನಾನು ಯಾಕೆ ಹೇಳುವುದಂದರೆ, ಈಗ ನಮ್ಮ ಮನೆಗಳಲ್ಲಿ ನಾವು ನೋಡೋಣ, ನಮ್ಮ ಮನೆಗಳಲ್ಲಿ ಪ್ರಾರ್ಥನೆಯ ಬಲ ಇದ್ದರೆ, ಭಜನೆ ಹಿಂದೂಗಳಾದರೆ ಆಗಾಗ ಭಜನೆ, ಆಗಾಗ ಪ್ರಾರ್ಥನೆ, ಒಟ್ಟಿಗೆ ಹೆಂಡತಿ ಮಕ್ಕಳು ಗಂಡ ಒಟ್ಟಿಗೆ ಒಬ್ಬೊಬ್ಬರು ನಾವು ತುಂಬ ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೆ ನಾವು ಯೋಚಿಸೋದು ಬೇಡ. ನಾವು ಟೆಂಪಲ್ಗಳಿಗೆ ಹೋಗಿ ಅಲ್ಲಿ ಸ್ವಲ್ಪ ಕಣ್ಣುಕಾಯಿ ಆಚರಣೆ ಮಾಡುವಾಗ ಅದು ಕೇವಲ ಅದು ಪ್ರಾರ್ಥನೆ ಅಂತ ಅಲ್ಲ. ಮೌನವಾಗಿ ಪ್ರತಿಯೊಬ್ಬರು ಒಂದು ದಿವಸಕ್ಕೆ ಕಡಿಮೆ ಅಂದರೆ 15 ನಿಮಿಷ ಆದರೂ ಮೌನವಾಗಿ ತಾನು ತನ್ನ ದೇವರೊಡನೆ, ತಾನು ತನ್ನೊಡನೆ, ತಾನು ಪ್ರಕೃತಿಯೊಡನೆ, ತಾನು ಪರರೊಡನೆ, ನಮ್ಮ ನಮ್ಮ ರಿಲೇಷನ್ಶಿಪ್, ನಮ್ಮ ರಿಲೇಷನ್ಶಿಪ್, ನಮ್ಮ ಸಂಬಂಧ ದೇವರೊಡನೆ, ನನ್ನ ಸಂಬಂಧ ನನ್ನೊಡನೆ, ನನ್ನ ಸಂಬಂಧ ಪ್ರಕೃತಿಯೊಡನೆ ಹಾಗೂ ನನ್ನ ಸಂಬಂಧ ಪರರೊಡನೆ ಹೇಗಿದೆ ಅಂತ ದಿನಾಲೂ ನಾವು ಯೋಚಿಸಿದರೆ ಅಲ್ಲಿ ಬರುವ ಸುಖ, ನೆಮ್ಮದಿ, ಸಂತೋಷ ನಿಮ್ಮ ಮಕ್ಕಳು ಅದನ್ನು ಗಮನಿಸಿ ಅದನ್ನು ಪಿಕಪ್ ಮಾಡ್ತಾರೆ. ಅವರು ಒಳ್ಳೆಯ ಪ್ರಬುದ್ಧ ಸಮಗ್ರತೆ ಮಕ್ಕಳಾಗ್ತಾರೆ. ಕೇವಲ ಡ್ಯಾನ್ಸು ಅಂಕಗಳು ಅದು ಬೇಕು ಅಂತ ಹೇಳಿದೆ ಆತ್ಮವಿಶ್ವಾಸದಿಂದ ಬರ್ತಾರೆ. ಮನೆಯಲ್ಲಿ ಒಳ್ಳೆಯ ಸಂಪ್ರದಾಯಗಳು ರೂಢಿಯಲ್ಲಿರಲಿ. ಉದಾಹರಣೆಗೆ ಅವರು ಶೂಸ್ ಎಲ್ಲಿಡೋದು, ಬಟ್ಟೆ ಎಲ್ಲಿಡೋದು, ಪುಸ್ತಕ ಎಲ್ಲಿಡೋದು. 5ನೇ ಕ್ಲಾಸ್ ಆದ ನಂತರ ನಿಮ್ಮಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಲ್ಲಿ ನಾನು ಕಳಕಳಿಯಿಂದ ಕೇಳುವುದೇನೆಂದರೆ, ಅವರ ಅಂಡರ್ವೇರ್ ಮತ್ತು ಶೂಸ್ಗಳನ್ನು ನೀವು ಒಗೆಯಬೇಕಂತಿಲ್ಲ. ಅವ್ರಿಗೆ ಈಗಲೇ ಕಲಿಸಿರಿ. ಅವರು ತಮ್ಮ ಅಂಡರ್ವೇರ್ ಹಾಗೂ ತಮ್ಮ ಶೂಸ್, ತಮ್ಮ ಸಾಕ್ಸ್ಗಳನ್ನು ಸ್ವಂತವಾಗಿ 6ನೇ ಕ್ಲಾಸ್ನ ಅವರು ಶಾಲೆಗೆ ಹೋದ ನಂತರ ಬೇಕಾದರೆ ನೀವು ಅದನ್ನು ಕ್ಲೀನ್ ಮಾಡಿ. ಆದರೆ ಇವತ್ತು ನಾನು ಸಿಸ್ಟರ್ ಅವರಿಗೆ ಆ ಸ್ಕೂಲ್ ಪೀಪಲ್ ಲೀಡರ್ ಇಲ್ಲಿ ಬಂದು ಇದು MC ಮಾಡೋದು ನೋಡಿದೆ. ಯಾಕೆ ಮೊದಲೆಲ್ಲ ಹಾಗೆ ಇರಲಿಲ್ಲ. ಈಗ ಅವರು ಚಿಕ್ಕ ಇರುವಾಗಲೇ ನೀವು ಅವರಿಗೆ ಎಷ್ಟು ಒಳ್ಳೆಯ ತರಬೇತಿ ಕೊಡ್ತಾ ಇದ್ದೀರಿ. ವೆರಿ ಗುಡ್. ಹಾಗೆಯೇ ಮನೆಯಲ್ಲಿ ನೀವು ಒಳ್ಳೆಯ ತರಬೇತಿ ಅವರಿಗೆ ಕೊಡಿ. ಅವರ ಬಟ್ಟೆ ಇಲ್ಲಿ ಇಡಬೇಕು. ಯಾಕೆ ಅವರು ತಮ್ಮ ಸ್ವಂತ ಅಂಡರ್ವೇರ್ಗಳನ್ನು ಒಗೆಯಬೇಕು. ಅಮ್ಮನ ಹತ್ರ ಕೊಡೋದು, ಅಕ್ಕನ ಹತ್ರ ಬಿಸಾಡೋದು, ಇದೆಲ್ಲ ತಪ್ಪು ಮನೋಭಾವನೆ. ಈಗಲೇ ನೀವು ತೆಗೆಯೋದು ಬಹಳ ಉತ್ತಮ. ಸಾಮಾನ್ಯ ಜವಾಬ್ದಾರಿಗಳ ಹಂಚಿಕೆ ಮನೆಯಲ್ಲಿ, ಅದು ಚರ್ಚೆ ಮಾಡಲಿಕ್ಕಲ್ಲ, ವಾದ ಮಾಡಲಿಕ್ಕಲ್ಲ. ಚರ್ಚೆ ಮಾಡ್ಬೋದು, ವಾದ ಮಾಡಬೇಡಿ. ಸಹಕಾರ ಮತ್ತು ಸಹಬಾಳ್ವೆಗೆ ಅದು ಬಹಳ ಅವರ ಭವಿಷ್ಯದ ದಾರಿ ಅಥವಾ ದೀಪವಾಗುತ್ತೆ. ನನ್ನ ಅಣ್ಣನ ಮಗ ಡಾಕ್ಟರ್. ಒಂದು ದಿನ ಅವನ ಮನೆಗೆ ಬಂದು ಅವನ ತಾಯಿ ನನ್ನ ಅತ್ತಿಗೆ ಹತ್ರ ಹೇಳ್ದ, ಅತ್ತಿಗೆ ಮಮ್ಮಿ ಪ್ಲೀಸ್ ವಾಶ್ ಮೈ ಕೋಟ್. ಆ ದಿನ ಅವನು ಅವಸರದಲ್ಲಿದ್ದ. ಅವನ ಡಾಕ್ಟರ್ ಕೋಟನ್ನು ವಾಶ್ ಮಾಡಲಿಕ್ಕೆ ಹೇಳಿದ. ನೋಡಿ ನನ್ನ ಅತ್ತಿಗೆ ಜಾಸ್ತಿ ಓದಲಿಲ್ಲ. ಅತ್ತಿಗೆಯ ಉತ್ತರ ನನಗೆ ಭಾಳ ಇಷ್ಟ ಆಯಿತು. ಅತ್ತಿಗೆ ಏನಂದ್ರು ಗೊತ್ತಾ, ಮಗ ನಾನು ಡಾಕ್ಟರ್ ಅಲ್ಲ, ನೀನು ಡಾಕ್ಟರ್. ಅದರ ಅರ್ಥ ನಿನಗೆ ತಿಳಿಬೇಕಾದರೆ ಕೆಲವು ಸಾರಿ ನೀನು ಆ ಕೋಟನ್ನು ಒಗೀಬೇಕು. ಆಗ ಅವನು MBBS 4th ಇಯರ್, ಆಗ MD ಆಯಿತು. ಈಗ ಒಂದು 4th ಇಯರ್ MBBS. ಆಗ ಅವನು ನನ್ನ ಅತ್ತಿಗೆ ಹೇಳಿದರು, ಗೋ ವಾಶ್ ಯೋರ್ ಕೋಟ್, ನೀನು ನಿನ್ನ ಕೋಟನ್ನು ಒಗಿ, ನಾನು ಬೇಕಾದರೆ ಇಸ್ತ್ರಿ ಮಾಡ್ತೇನೆ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ನನ್ನ ಅಣ್ಣ ಹೇಳಿದ್ದು ಅವನಿಗೆ, ನೀನು ದುಡ್ಡು ಮಾಡುವ ಡಾಕ್ಟರ್ ನನಗೆ ಬೇಡ,
ನೀನು ಒಳ್ಳೆಯ ಸೇವಾ ಮನೋಭಾವವುಳ್ಳ ಡಾಕ್ಟರ್ ಆಗುವುದಾದರೆ ಮಾತ್ರ ಡಾಕ್ಟರ್ ಆಗು, ಇಲ್ಲದಿದ್ದರೆ ಅಲ್ಲಿ ನಲ್ಕೆ ಮಾರಿಗೆ ಹೋಗಿ ಎಂಥದ್ದು ಅಡಿಕೆಯನ್ನು ಮಾರು ಅಂತೇಳಿ. ನನಗೆ ನಗು ಬಂತು, ನಾನು ತೋರಿಸಲಿಲ್ಲ, ಆದರೆ ವೆರಿ ಸ್ಟ್ರಿಕ್ಟ್ಲಿ ಹೀ ಟೋಲ್ಡ್. ಇಂತಹ ತಂದೆ ತಾಯಿಗಳು ಇವತ್ತು ನಮಗೆ ಬೇಕಾಗಿವೆ. ಮಕ್ಕಳು ಇವತ್ತು ನಾನು ನೋಡ್ತೇನೆ, ಇಡೀ ಬಂಟ್ವಾಳ ಅವನ ಹತ್ತಿರ ಬರ್ತಾ ಇದೆ ಡಾಕ್ಟ್ರಾಗಿ. ಅವನು ಸರ್ಜನ್ ಆಗಿದ್ದಾನೆ ಇವತ್ತು, ಇಡೀ ಬಂಟ್ವಾಳ ಅವನಿಗೆ ಸರ್ಚ್ ಮಾಡಿ ಬರ್ತಾ ಇದೆ. ಯಾಕೆ? ತಂದೆ ತಾಯಿಯ ಮಾತು, ತಂದೆ ತಾಯಿಯ ಒಂದು ಗೌರವ. ಕೊನೆಗೆ ನಾವು ಪ್ರೀತಿಯ ಪಾಲಕರೇ, ನಾವು ದೊಡ್ಡ ಸಂಪತ್ತು ನಮಗೆ ಇರೋದು ವಿಸ್ಡಮ್, ಬುದ್ಧಿವಂತಿಕೆ. ನಮ್ಮ ದೊಡ್ಡ ಆಯುಧ ಸಹನೆ, ನಮ್ಮ ದೊಡ್ಡ ಭದ್ರತೆ ದೇವರಲ್ಲಿ ಭರವಸೆ. ಬೆಸ್ಟ್ ಟಾನಿಕ್ ನಗು. ನಾವು ಒಬ್ಬರನ್ನು ನೋಡುವಾಗ ಚಂದ ನಗು ಕೊಡೋಣ. ಮಾಡಿ ಧರ್ಮಸ್ಥಳದ ಇವರಿದ್ದಾರಲ್ಲ ಅಲ್ಲಿ ಗೋಮಠ, ಅವನಿಗೆ ನಗಲಿಕ್ಕಾಗಲ್ಲ, ಆದರೂ ಅವನು ನಗಾಡ್ತಾನೆ ಚಂದ ಮಾಡಿ. ಮತ್ತು ಗುಡ್ ಮ್ಯಾನರ್ಸ್, ಕೆಲವು ವಸ್ತುಗಳು ದುಡ್ಡಿನಿಂದ ಬರಲ್ಲ. ಗುಡ್ ಮ್ಯಾನರ್ಸ್, ನೈತಿಕತೆ, ಗೌರವ, ನಡತೆ, ನಂಬಿಕೆ, ಸಹನೆ, ಸಮಗ್ರತೆ, ಪ್ರೀತಿ, ಕಾಮನ್ ಸೆನ್ಸ್, ಇದೆಲ್ಲ ದುಡ್ಡು ಕೊಟ್ಟು ಬರಲ್ಲ. ಮಂಚ, ನೀವು ಈಗ ಕೆಲವು ದೊಡ್ಡ ದೊಡ್ಡ ಮನೆಗಳನ್ನು ನಾನು ನೋಡ್ತಾ ಇದ್ದೀನಿ. ನೀವು ದೊಡ್ಡ ಮನೆಗಳನ್ನು ಕಟ್ಬೋದು, ಮಂಚಗಳನ್ನು ತಗೊಳ್ಬೋದು. ನಿದ್ದೆ ತಗೊಳ್ಳಿಕ್ಕೆ ಆಗ್ತದಾ? ಇಲ್ಲ. ನೀವು ದೊಡ್ಡ ಭರ್ಜರಿ ಬಿರಿಯಾನಿ ಮಾಡಿ ಊಟ ಮಾಡ್ಬೋದು. ಹಸಿವನ್ನು ತಗೊಳ್ಳಿಕ್ಕೆ ಆಗ್ತದಾ? ಇಲ್ಲ. ಮದ್ದುಗಳನ್ನು, ಔಷಧಿಗಳನ್ನು ಬೇಕಾದಷ್ಟು ತಗೊಳ್ಬೋದು. ಆರೋಗ್ಯವನ್ನು ತಗೊಳ್ಳಿಕ್ಕೆ ಆಗ್ತದಾ? ಇಲ್ಲ. ಹಾಗಾದರೆ ವಯಸ್ಸಾಗೋದು ವಯಸ್ಸಿನಿಂದ ಅಲ್ಲ, ಬದುಕಿನಲ್ಲಿ ಉತ್ಸಾಹ ಕಳೆದುಕೊಂಡಾಗ. ಅದಕ್ಕೆ ನಾವು ಯಾರಿಗೂ ಯು ಆರ್ 60, ಯು ಆರ್ 70 ಹೇಳುವುದು ಸುಮ್ಮನೆ. ಕೆಲವರು 80-90 ಆದರೂ ಕೂಡ ತುಂಬ ಉತ್ಸಾಹದಲ್ಲಿ ಇರ್ತಾರೆ. ಬದುಕಿನಲ್ಲಿ ಯಾವಾಗ ನಾನು ಮತ್ತು ನೀವು ಉತ್ಸಾಹವನ್ನು ಕಳೆದುಕೊಳ್ತೇವೋ ಆ ದಿನ ನಮಗೆ ಮುಪ್ಪು ಆರಂಭವಾಗ್ತಾ ಇದೆ. ನಿಮ್ಮ ಆದರ್ಶ ಮೌಲ್ಯಗಳನ್ನು ನಿಮ್ಮ ಮಕ್ಕಳು ವೀಕ್ಷಿಸ್ತಾ ಇದ್ದಾರೆ. ಜನರು ನಿಮಗೆ ಕಲ್ಲು ಬಿಸಾಡಬಹುದು ಮತ್ಸರದಿಂದ, ಆದರೆ ನೀನು ತುಂಬ ಫಲ ಕೊಡುವಂತಹ ಮರವಾಗಬೇಕು. ನಿನ್ನಲ್ಲಿ ಒಳ್ಳೆತನ ಕಾಣಲು ಜನರಿಗೆ ಇಷ್ಟವಿಲ್ಲವಿರಬಹುದು, ಮತ್ಸರ ಇರಬಹುದು, ಆದರೆ ಆ ಕಲ್ಲುಗಳನ್ನು ಹಿಂದೆ ಎಸೆಯದೆ ನಿನ್ನ ಫಲಗಳನ್ನು ಎಸೆ. ಒಳ್ಳೆಯ ಕಾರ್ಯಗಳ ಫಲಗಳನ್ನು ಅವರಿಗೆ ಎಸೆ. ಯಾಕಂದರೆ ಅದರಲ್ಲಿರುವ ಬೀಜಗಳಿಂದಾದರೂ ಅವರ ಜೀವನ ಪರಿವರ್ತನೆ ಆಗಲಿ. ಪರರ ಅಭಿಪ್ರಾಯಗಳು ನಿಮ್ಮ ಜೀವನವನ್ನು ನಿಯಂತ್ರಿಸುವುದು ಬೇಡ. ಇನ್ನೊಬ್ಬರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ ಎಂಬುದರ ಬಗ್ಗೆ ನಮಗೆ ಭಯ ಬೇಡ. ಆದರೆ ಅವರು ಅವರವರ ಅನುಭವದ, ನಂಬಿಕೆಯ, ನಿಲುವಿನ ಪ್ರತಿಬಿಂಬ. ನೀವು ನಿಮ್ಮ ಅನುಭವದ ಪ್ರತಿಬಿಂಬ, ನಾನು ನನ್ನ ಅನುಭವದ, ನನ್ನ ನಿಲುವಿನ, ನನ್ನ ನಂಬಿಕೆಯ ಪ್ರತಿಬಿಂಬ. ಇವತ್ತು ನಾವು ಕೆಲವು ನಂಬಿಕೆಗಳನ್ನು ಅಲ್ಲಾಡಿಸಬೇಕು. ಯಾಕಂದರೆ ನಾವು ದೊಡ್ಡವರಾದಾಗ ಮೊದಲು ತಂದೆ ತಾಯಿ ಹೇಳಿದ್ದೇ ನಂಬಿಕೊಂಡು ಬರುವುದಲ್ಲ. ಈಗ ಪರಹಿತಕ್ಕೋಸ್ಕರ ಕೆಲವು ಸಾರಿ ನಮ್ಮ ನಂಬಿಕೆಗಳನ್ನು ನಾವು ಬದಲಾಯಿಸಬೇಕಾಗ್ತದೆ. ಆದ್ದರಿಂದ ಇವತ್ತು ನಾನೊಂದು ಮತ್ತು ನಿಮ್ಮ ಕೊನೆಗೆ ನಿಮ್ಮ ಮಕ್ಕಳನ್ನು ಶರ್ತವಿಲ್ಲದೆ ಪ್ರೀತಿಸಲಿಕ್ಕೆ ಕಲಿಸಿ. ಶರ್ತವ್ಯ, ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೇವೆ. ನೀನು ಇಷ್ಟು ಮಾರ್ಕ್ ಪಡೆದರೆ ನಿನಗೆ ಇವತ್ತು ಸೈಕಲ್ ತರ್ತೇನೆ. ನೋ, ಡೋಂಟ್ ಗೋ ಟು ಸೇ ದ್ಯಾಟ್. ಅಫ್ಕೋರ್ಸ್ ಮಕ್ಕಳಿಗೆ ಪ್ರೀತಿ ಮಾಡುವಾಗ ಶಿಕ್ಷೆಯನ್ನು ಕೊಡಬೇಕು. ಈಗ ಟೀಚರ್ಸ್ಗಳು ಹೊಡೆಯಲಿಕ್ಕಿಲ್ಲ, ಮನೆಯಲ್ಲಿ ಹೊಡೆಯಲಿಕ್ಕಿಲ್ಲ, ಮಕ್ಕಳು ಓಡ್ತಾರೆಂಬ ಭಯ. ಆದರೆ ನಾನು ಹೇಳುವುದಾದರೆ ಅವರಿಗೆ ಹೊಡೆಯಬೇಕು ಅಂತ ನಾನು ಹೇಳಲ್ಲ, ಆದರೆ ಅವರಿಗೆ ತಪ್ಪು ಮಾಡುವಾಗ ಶಿಕ್ಷಿಸುವುದು ಬಹಳ ಮುಖ್ಯ. ಒಂದು ಕುಂಡಿಗೋ ಅಲ್ಲೋ ಎಲ್ಲೋ ಒಂದು ಕೊಡಬೇಕು, ಆ ಕೊಟ್ಟದ್ದು ಚಡಲ್ ಅಂತ ಹೋಗಬೇಕು ತಪ್ಪು ಮಾಡಲಿಕ್ಕೆ, ಅಥವಾ ಕಣ್ಣಿನಿಂದ ಹೀಗೆ ನೋಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಸಿಸ್ಟರ್ ನನಗೆ ಹೇಳಿದರು, ಅವರು ಈಗ ಪ್ರೀ KGಗೆ ಬರ್ತಾ ಇದ್ದಾರೆ. ನಾನು ಡೈಲಿ ಕೇಳೋದು ಸಿಸ್ಟರ್ ಇವಾಂಜಲಿಸ್ಟನ್ ಹತ್ರ. ಅಲ್ಲಿ ಅವ್ರು ಹೇಳ್ತಾರೆ, ಶಾಲೆಗೆ ಬರ್ತಾರೆ 2:30, 3 ಆಗುವಾಗ ಅವ್ರು ಕೇಳೋದು, ಗಂಟೆ ಯಾವಾಗ ಬಾರಿಸ್ತದೆ, ಗಂಟೆ ಯಾವಾಗ ಬಾರಿಸ್ತದೆ ಅಂತ. ಅವರಿಗೆ ಗಂಟೆ ಅಷ್ಟು ಪ್ರೀತಿಯಾಗಿದೆ. ಯಾಕೆ? ಅವ್ರಿಗೆ ಮನೆ ಹೋಗಬೇಕು, ಮಕ್ಕಳಿಗೆ ಮನೆ ಹೋಗಬೇಕು, ಅಮ್ಮನ ಮಡಿಲು ಬೇಕು. ಇನ್ನು ಚಿಕ್ಕವರವರು, ಅವರ ಪ್ರೀತಿಯ ತಾಣಗಳನ್ನು ನಾವು ಅವರಿಗೆ ಕೊಡಲ್ಲ. ಇಷ್ಟು ಬೇಗ ಈ LKGಗೆ, ಈ ಪ್ರೀ ಸ್ಕೂಲಿಗೆಲ್ಲ ತಂದೊಡೋದು ತಪ್ಪು, ನಿಜವಾಗಿ ತಪ್ಪು. 5 ವರ್ಷದ ಅಥವಾ ಅಟ್ಲೀಸ್ಟ್ 4 ವರ್ಷದ ತನಕ ಮಕ್ಕಳು ನಿಮ್ಮ ಮಡಿಲಲ್ಲಿ ಬೆಳೆಯಬೇಕು. ಒಳ್ಳೆದಿರಲಿ ಕೆಟ್ಟದಿರಲಿ, ಪ್ರತ್ಯೇಕವಾಗಿ ಯಾರು ಕೆಲಸಕ್ಕೆ ಹೋಗುವುದಿಲ್ಲ ಅಂಥವರು ನಿಮ್ಮ ಮಕ್ಕಳನ್ನು ಮನೆಯಲ್ಲಿಡಿ, ಅಲ್ಲಿ ಅವರು ಬೆಳೆಯಲಿ. ಯಾಕಂದರೆ ಮಾನಸಿಕವಾಗಿ ಪ್ರಬುದ್ಧರಾಗಿ ಬೆಳೀತಾರೆ ಅವರು. ಮತ್ತೆ ನಾವೆಲ್ಲ LKG UKGಗೆ ಹೋಗಲೇ ಇಲ್ಲ. ನಾವೆಲ್ಲ ಹೋದದ್ದು ನೇರವಾಗಿ, ನಾವು ಕಲಿತದ್ದು ಕನ್ನಡ ಮೀಡಿಯಮ್ಮೇ. ಬಟ್ ಇಡೀ ದೇಶಕ್ಕೆ ಹೋಗಿ ಬರುವಂತಹ ಶಕ್ತಿ ಸಾಮರ್ಥ್ಯ ದೇವರು ನಮಗೆ ಕೊಡಿ. ಅದರಲ್ಲಿ ದೇಶ ವಿದೇಶಗಳಿಗೂ ಹೋಗಿ ಬರುವಂತಹ ಶಕ್ತಿ ಸಾಮರ್ಥ್ಯವನ್ನು ದೇವರು ಒಂದು ದಿನ ನಿಮಗೆ ಕೊಟ್ಟೇ ಕೊಡ್ತಾರೆ. ಅದರಿಂದ ಭಯ ಪಡಬೇಡಿ. ಎಂದಿಗೂ ನಿಮ್ಮೊಡನೆ ಮುಂದಿನ ಜನಾಂಗದ ಬೀಜಗಳಿವೆ.
ಮುಂದಿನ ಜನಾಂಗದ ಬೀಜಗಳು ನಿಮ್ಮ ಕೈಯಲ್ಲಿ ಇವೆ. ನಾವು ಅವರಿಗೆ ಕೊಟ್ಟದ್ದೇನು? ಈ ಮಕ್ಕಳಿಗೆ ನಾವೆಂತ ಕೊಟ್ಟಿದ್ದೇವೆ? ಒಳ್ಳೆಯ ಪರಿಸರ ಕೊಟ್ಟಿದ್ದೇವಾ? ಮಕ್ಕಳು ಭಯದಿಂದ ಜೀವಿಸ್ತಾರೆ. ಇನ್ನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಎಲ್ಲ ಕಡೆ ಲೈಂಗಿಕ ಅತ್ಯಾಚಾರಗಳು ಮಾತ್ರವಲ್ಲ, ಈವನ್ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅಂತ ಹೇಳ್ತೇವೆ. ಮಕ್ಕಳಿಗೆ ಮನೆಯಲ್ಲಿ ಯಾವುದು ಒಳ್ಳೆಯ ಟಚ್, ಯಾವುದು ಕೆಟ್ಟ ಟಚ್, ಇದು ಮಕ್ಕಳಿಗೆ ಈ ಒಂದು ಸಾಧಾರಣ 5ನೇ ಕ್ಲಾಸಿಗೆ ಬರುವಾಗದಿಂದ ಕಲಿಸಿಬಿಡಿ. ಈವನ್ ಸ್ವಲ್ಪ ಕೆಳಗೇನೆ ಕಲಿಸಿರಿ. ಯಾಕಂತ ಹೇಳಿದರೆ ಇವತ್ತು ಒಂದು ಚಾಕ್ಲೇಟ್ ಕೊಟ್ಟು ಅವ್ರಿಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ. ಈಗ ನಾವು ಪಾಕ್ಸೋ ಎಂಬ ಇದು ಬಂದಿದೆ. ಪಾಕ್ಸೋ ಅಂದರೆ ಚೈಲ್ಡ್ ಅಬ್ಯೂಸ್. ಮಕ್ಕಳಿಗೆ ಕರ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ. ಹಾರಿಡ್ ಈಸ್ ನಾಟ್ ದ ವರ್ಡ್. ಅದಕ್ಕೆ ನಮ್ಮ ಮಕ್ಕಳ ರಕ್ಷಣೆ ನಮ್ಮ ಕೈಯಲ್ಲಿದೆ. ನಮ್ಮ ಶಾಲೆಯಲ್ಲಿ, ನಮ್ಮ ಮನೆಯಲ್ಲೂ. ಅದರಿಂದ ಮಕ್ಕಳಿಗೆ ಓಪನ್ ಮಾತಾಡಿ. ಒಂದು 7th ಆದ ನಂತರ 8, 9, 10ನೇ ಮಕ್ಕಳಿಗೆ ನಾನು ಲೈಂಗಿಕತೆಯ ಪವಿತ್ರತೆ ಎಂಬ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಇಡೀ ಕರ್ನಾಟಕಕ್ಕೆ ಎಲ್ಲ ಕಡೆ ನನಗೆ ಕರೀತಾ ಇದ್ದಾರೆ. ಅದು ಹೇಳುವ ರೀತಿ ಪವಿತ್ರವಾಗಿರಬೇಕು. ಅವರು ಎಂದಿಗೂ ಯೋಚಿಸಬಾರದು ಲೈಂಗಿಕತೆ ಅಂದರೆ, ಪ್ರೀತಿ ಅಂದರೆ ಏನು ಅಂತ ನಾನು ಕೇಳಿದರೆ ಮಕ್ಕಳು ಶೀ ಮಾಡ್ತಾರೆ. ಯಾಕಂತ ಕೇಳುವಾಗ ಅವರು ನೋಡಿದ ಪ್ರೀತಿ ಇದು ಪಿಕ್ಚರಲ್ಲಿ ಮರದ ಹಿಂದೆ ಓಡುವುದು, ಮರದ ಹಿಂದೆ ಓಡುವ ಪ್ರೀತಿಯನ್ನು ಅವರು ಯೋಚಿಸಿದ್ದಾರೆ. ಅದು ತಪ್ಪು. ಪ್ರೀತಿ ಅಂದರೆ ನಿಮ್ಮ ತ್ಯಾಗ. ವೆನ್ ಯು ಲವ್ ನೀವು ನಿಮ್ಮ ಹೆಣ್ಣಾದರೆ ನಿಮ್ಮ ಗಂಡನನ್ನು ನೀವು ಪ್ರೀತಿಸುವಾಗ ನೀವು ಇಡೀ ದಿನ ಅವರಿಗೋಸ್ಕರ ಕೆಲಸ ಮಾಡ್ತೀರಿ, ಸಾಯಂಕಾಲ ನಿಮ್ಮನ್ನೇ ನೀವು ಅರ್ಪಿಸಬಹುದು. ಹಾಗೆಯೇ ಒಂದು ಗಂಡ ನಿಮಗೋಸ್ಕರ ಬೆಳಗ್ಗಿಂದ ಸಾಯಂಕಾಲ ಕೆಲಸ ಮಾಡಿ ಬೆವರು ಸುರಿಸಿ ಅವರು ಕೆಲಸ ಮಾಡುವಾಗ ನೀವು ನಿಮ್ಮನ್ನೇ ಒಬ್ಬರಿಗೊಬ್ಬರಿಗೆ ಅರ್ಪಿಸ್ತಾ ಇದ್ದೀರಿ ಪ್ರೀತಿ ಪವಿತ್ರತೆಯಿಂದ. ಆ ಪವಿತ್ರತೆಯನ್ನು ನಾವು ರೋಡಿಗೆ ತಂದಿದ್ದೇವೆ. ನಾವು ಪವಿತ್ರ ಮಿಲನದಲ್ಲಿ ಹುಟ್ಟಿದ್ದೇವೆ, ಅದು ರೋಡಿಗೆ ತರಲಿಕ್ಕಲ್ಲ. ಆದರೆ ಇವತ್ತು ಎವ್ರಿಥಿಂಗ್ ಈಸ್ ಸೆಕ್ಸ್ ಓರಿಯೆಂಟೆಡ್, ಜೋಕ್ಸ್ ಸೆಕ್ಸ್ ಓರಿಯೆಂಟೆಡ್, ಮಾತು ಸೆಕ್ಸ್. ಮದುವೆ ಆದವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಅಷ್ಟು ಲೈಟಾಗಿ ಮಾಡಿದ್ದೇವೆ. ಅದಕ್ಕೆ ಇವತ್ತು ಮಕ್ಕಳು ಮರಿಗಳು ಅದರ ವಿಕ್ಟಿಮ್ಸ್, ಬಲಿಪಶು ಆಗಿಬಿಟ್ಟಿದ್ದಾರೆ. ಆದ್ದರಿಂದ ಕೊನೆಗೆ ನನ್ನ ಪ್ರೀತಿಯ ತಂದೆ ತಾಯಂದಿರೇ, ವೂಮ್ ಟು ಟೂಮ್, ಉದರದಿಂದ ಸಮಾಧಿಯವರೆಗೆ ನಾವು ಮಕ್ಕಳ ಜೊತೆ ಪ್ರಯಾಣಿಸುವ ಸಮಯ ಬಂದಿದೆ. ನಿಮಗೆ ಇರೋದು 1-2 ಮಕ್ಕಳು, ಅವ್ರು ಏನು ಮಾಡ್ತಾ ಇದ್ದಾರೆ ಇವತ್ತು? ನಾನು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲಿಸ್ತಾ ಇದ್ದೆ 16 ವರ್ಷ. ನನಗೆ ಗೊತ್ತುಂಟು 1ನೇ 2ನೇ ಕ್ಲಾಸಿನ ಮಕ್ಕಳು ಕೂಡ ಇವತ್ತು ಏನು ಮಾಡ್ತಾರೆ. ಯಾಕಂದರೆ ಅವ್ರ ಮನೆಗಳಲ್ಲಿ ನೋಡಿದ್ದಾರೆ. ಕೆಲವು ಸಂಗತಿಗಳು ನನಗೆ ಹೀಗೆ ಪಬ್ಲಿಕ್ ಆಗಿ ಹೇಳಲಿಕ್ಕೆ ಆಗಲ್ಲ. ಸೊ ಉದರದಿಂದ ಸಮಾಧಿಯವರೆಗೆ ನಾವು ಅವರ ಜೊತೆ ಪ್ರಯಾಣಿಸಬೇಕು. ಅವರು ಆಗ ಮದುವೆಯಾಗಿ ಅವರಿಗೆ ಮಕ್ಕಳಾಗುವಾಗ ನಿಮಗೆ ಸದಾ ಧನ್ಯವಾದ ಮನೋಭಾವದಿಂದ ನೋಡುವರು. ಇಲ್ಲ, ನಿಮಗೆ ನಾನು ಹೇಳಬೇಕಂತ ಅವಶ್ಯ ಇಲ್ಲ. ಆದ್ದರಿಂದ ಇವತ್ತೇ ನಾವು ಆಯ್ಕೆ ಮಾಡೋಣ. ಏನು ಬೇಕು ಎಲ್ಲ ನಿಮ್ಮ ಕೈಯಲ್ಲಿದೆ. ಒಂದು ಪಕ್ಷಿಯನ್ನು ಹೀಗೆ ಹಿಡಿದು ಹೇಳಿದಂತೆ, ನನ್ನ ಕೈಯಲ್ಲಿ ಏನಿದೆ ಅಂತ, ಜೀವ ಇದೆಯಾ ಸತ್ತಿದೆಯಾ ಅಂತ. ಈಗ ಜೀವ ಇದೆ ಅಂತ ಹೇಳಿದರೆ ಅವನು ಅಲ್ಲೇ ಸಾಯಿಸ್ತಾನೆ, ಸತ್ತಿದೆ ಅಂತ ಹೇಳಿದರೆ ಅದನ್ನು ಬಿಡ್ತಾನೆ. ಆದ್ದರಿಂದ ಉತ್ತರ ಏನು ಹೇಳಿದವ, ಅದು ನಿನ್ನ ಕೈಯಲ್ಲಿದೆ, ಆಯ್ಕೆ ನಿನ್ನ ಕೈಯಲ್ಲಿದೆ. ಇದನ್ನೇ ನಾನು ಇವತ್ತು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆಯ್ಕೆ ನಿಮ್ಮ ಕೈಯಲ್ಲಿದೆ. ನಗಲಿಕ್ಕೆ ಬೇಕೋ ಅಳ್ಲಿಕ್ಕೆ ಬೇಕೋ ನಿಮ್ಮ ಕೈಯಲ್ಲಿದೆ. ಒಳ್ಳೆತನ ಮಾಡಲಿಕ್ಕೆ ಬೇಕೋ ಕೆಟ್ಟದ್ದು ಮಾಡಬೇಕೋ ನಿಮ್ಮ ಕೈಯಲ್ಲಿದೆ, ನನ್ನ ಕೈಯಲ್ಲೂ ಇದೆ. ಜವಾಬ್ದಾರಿಯಿಂದ ಬಾಳಬೇಕೋ ನಿಮ್ಮ ಕೈಯಲ್ಲಿದೆ. ಬೇಕಾಬಿಟ್ಟು ಬಿಡಬೇಕೋ ನಿಮ್ಮ ಕೈಯಲ್ಲಿದೆ. ಮನೆಯಲ್ಲಿ ಪ್ರಾರ್ಥನಾ ಮನೋಭಾವ ಬೇಕೋ ನಿಮ್ಮ ಕೈಯಲ್ಲಿದೆ. ಸ್ವಲ್ಪ ಮೌನವಾಗಿ ನಮ್ಮಷ್ಟಕ್ಕೆ ಇದ್ದು ವಿಶ್ಲೇಷಣಾ ಮನೋಭಾವನೆ ದೂರದೃಷ್ಟಿ ಬೆಳೆಸಬೇಕೋ ನಮ್ಮ ಕೈಯಲ್ಲಿದೆ. ಆದ್ದರಿಂದ ನನ್ನ ಪ್ರೀತಿ ಅಬ್ರಹಾಂ ಲಿಂಕನ್ ಹೇಳಿದ ಮಾತಿನಿಂದ ನನಗೆ ಕೊನೆ ಮಾಡಲಿಕ್ಕೆ ಬೇಕು. ಅಬ್ರಹಾಂ ಲಿಂಕನ್ ಹೇಳೋದಕ್ಕಿಂತ ಮುಂಚೆ ಯಾರು ನಮ್ಮ ಇವರು ಖಲೀಲ್ ಗಿಬ್ರಾನ್, ಯಾರಿಗಾದ್ರೂ ಗೊತ್ತುಂಟ ಖಲೀಲ್ ಗಿಬ್ರಾನ್ ಏನು ಹೇಳಿದ್ರು ಅಂತ? ಗೊತ್ತಿಲ್ಲ ನೋಡಿ. ಖಲೀಲ್ ಗಿಬ್ರಾನ್ ಹೇಳಿದ ಮಾತು ಬಹಳ ಚೆನ್ನಾಗಿವೆ. ನಿಮ್ಮ ಮಕ್ಕಳು ನಿಮ್ಮದಲ್ಲ. ಐ ರಿಯಲಿ ಲೈಕ್ ದಿಸ್. ನಿಮ್ಮ ಮಕ್ಕಳು ನಿಮ್ಮದಲ್ಲ, ಅವರು ಕಾಲದ ಸನ್ಸ್ ಆ್ಯಂಡ್ ಡಾಟರ್ಸ್, ಕಾಲದ ಮಗ ಮತ್ತು ಮಗಳು. ಅವರು ಜೀವನದ ಆಗ್ರಹದ ಫಲಗಳು. ಅವರು ನಿಮ್ಮ ಮುಖಾಂತರ ಬಂದಿದ್ದಾರೆ, ಬಿಟ್ಟು ನಿಮ್ಮಿಂದ ಅಲ್ಲ. ಪ್ಲೀಸ್ ಲಿಸನ್. ಅವರು ನಿಮ್ಮ ಮುಖಾಂತರ ಬಂದಿದ್ದಾರೆ, ನಿಮ್ಮಿಂದ ಅಲ್ಲ. ನಾನು ಇವತ್ತು ನಿಮಗೆ ಆತ್ಮಬಲಕ್ಕೆ ಕೊಂಡೋಗ್ತಾ ಇದ್ದೇನೆ ಕೊನೆಗೆ, ಅದಕ್ಕೋಸ್ಕರ. ಆದರೆ ಅವರು ನಿಮ್ಮಿಂದ ಬಂದಿಲ್ಲ. ಅವರು ನಿಮ್ಮ ಜೊತೆಗೆ ಇದ್ದಾರೆ, ಆದರೆ ಅವರು ಬೇರೆಯೇ, ವಿಭಿನ್ನ. ನೀವು ಅವರಿಗೆ ಪ್ರೀತಿ ಕೊಡ್ತಾ ಇದ್ದೀರಿ, ಆದರೆ ನಿಮ್ಮ ಚಿಂತನೆ ಕೊಡಲಿಕ್ಕೆ ಆಗುವುದಿಲ್ಲ.
ಯಾಕಂದರೆ ಅವರಿಗೆ ಅವರದೇ ಆದ ಚಿಂತನಾ ಲೋಕ ಉಂಟು. ಅವರ ದೇಹಕ್ಕೆ ನೀವು ಮನೆ ಕೊಟ್ಟಿದ್ದೀರಿ, ಆದರೆ ಅವರ ಆತ್ಮಕ್ಕೆ ಅಲ್ಲ. ಯಾಕೆ? ಅವರ ಆತ್ಮಗಳು ನಾಳೆಯ ಮನೆಗಳಲ್ಲಿವೆ. ಆ ನಾಳೆಯ ಮನೆ ಪರಮಾತ್ಮನ ಕೈಯಲ್ಲಿದೆ. ಆದ್ದರಿಂದ ಅವರ ಕನಸುಗಳೇ ಬೇರೆ. ಆ ಕನಸುಗಳಿಗೆ ನಿಮಗೆ ಭೇಟಿ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನೀವು ಪ್ರಯತ್ನ ಪಡಬಹುದು, ಟ್ರೈ ಮಾಡಿದರೆ ಪ್ರಯತ್ನ ಪಡಬಹುದು. ಆದರೆ ಅವರನ್ನು ನಿಮ್ಮ ಹಾಗೆ ಮಾಡಲು ಪ್ರಯತ್ನಿಸಬೇಡಿ. ನೀವು ಬೇಕಾದರೆ ಅವರ ಹಾಗೆ ಆಗಲು ಪ್ರಯತ್ನಿಸಿರಿ. ಆದ್ದರಿಂದ ಜೀವನ ಹಿಂದೆ ಹೋಗುವುದಿಲ್ಲ. ಜೀವನ ಅದಕ್ಕೋಸ್ಕರ ಅವರಿಗೆ ಬೇಕಾದಷ್ಟು ಪ್ರೀತಿ, ರಕ್ಷಣೆ, ಭದ್ರತೆ, ಪೋಷಣೆ, ಶಿಕ್ಷಣ, ಸಾಮಾಜಿಕ ಹಾಗೂ ವೈಯಕ್ತಿಕ ಕುಟುಂಬದಲ್ಲಿ ಪ್ರೀತಿ ಮತ್ತು ಮಾರ್ಗದರ್ಶನ ಇದು ಕೊಡಲು ನಾವು ಹಿಂಜರಿಯುವುದು ಬೇಡ. ಮತ್ತು ಏಬ್ರಹಾಂ ಲಿಂಕನ್ ಹೇಳಿದ ಮಾತು ಇಷ್ಟಪಡ್ತದೆ. ಅವನು ಒಬ್ಬ ಪ್ರೆಸಿಡೆಂಟ್ ಇದ್ದರೂ ಕೂಡ ಶಾಲೆಗೆ ಹೋಗಿ ತನ್ನ ಮಗುವನ್ನು 1ನೇ ಕ್ಲಾಸಿನಾಗೆ ಅಡ್ಮಿಟ್ ಮಾಡುವಾಗ ಅವರೊಂದು ಸಾಮಾನ್ಯ ಗಂಡಸಿನಂತೆ ಹೋಗಿ ಆ ಟೀಚರ್ಗೆ ಹೇಳಿದರು, ಟೀಚರ್, ನಾನು ಪ್ರೆಸಿಡೆಂಟ್ ಆಗಿ ಬರಲಿಲ್ಲ, ನಾನೊಂದು ಮಗುವಿನ ತಂದೆಯಾಗಿ ಬಂದಿದ್ದೆ. ಈ ಮಗು ಇವತ್ತು ನಾನು ನಿನಗೆ ಒಂದು ಕುಕೂನ್, ಐ ಡೋಂಟ್ ನೋ ವಾಟ್ ಟು ಸೇ ಇನ್ ಕುಕೂನಿಗೆ, ಬಟರ್ಫ್ಲೈ, ಪತಂಗ ಆಗುವ ಮುಂಚೆ ಒಂದು ಕೋಶದಲ್ಲಿ ಇರ್ತದಲ್ಲ, ಪತಂಗ ಎಂದ್ರದ್ದು, ಬಟರ್ಫ್ಲೈ ವಾಟ್ ಯು ಸೇ, ಚಿಟ್ಟೆ ಆಗುವ ಮುಂಚೆ ಒಂದು ಕುಕೂನ್ ಅಂತ ಹೇಳ್ತೇವೆ ನಾವು. ಕುಕೂನ್ ಅಂದರೆ ಅದು ಕೋಶ, ಆ ಕೋಶದ ಒಳಗೆ ಇರ್ತದೆ ಆ ಚಿಟ್ಟೆ ಮೊದಲು. ಅದಕ್ಕೆ ಇವರು ಹೇಳ್ತಾರೆ, ನನ್ನ ಮಗ ಇವತ್ತು ಕುಕೂನಲ್ಲಿ ಇದ್ದಾನೆ, ಆದರೆ ನಾಳೆ ಅವನು ಚಿಟ್ಟೆ ಆಗಲಿಕ್ಕೆ ಹೋಗ್ತಾ ಇದ್ದಾನೆ, ಕಲರ್ಫುಲ್ ಆಗಿ ಬೆಳೀತಾ ಇದ್ದಾನೆ. ಆ ಕೆಲಸ ನಿಮ್ಮದು. ಅಮ್ಮ 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 ಪನ್ಪೀನಾ ಅಪ್ಪೇನ ಲೆಪ್ಪು ಎತ್ಪೊರ್ಲು, ಅಮ್ಮ ಅಮ್ಮ ಪನ್ಪೀನಾ ಅಪ್ಪೇನ ಲೆಪ್ಪು ಎತ್ಪೊರ್ಲು, ಉಡೆರುಂದು ಉರ್ಕೊಂದು ಬರ್ಪೂಂಡೆ ಉಡಲು ಇನಿದಾಂತೆ ಮೋಕೇದ ಕರ್ಲು. ಓ ಅಮ್ಮ ಲೋಕೋಡು ತಿಕ್ಕೂಲ ಓಲಾಂಡಲ ದುಡ್ಡುಕು ಅಪ್ಪೇನ ಪ್ರೀತಿ, ರಾಜ ಮಹಾರಾಜೇರ್ಲ ಪಡೆಯೋಂಡೆರ ಅಪ್ಪೇನ ರಡ್ಡಾಣೆ ಖರ್ಚೆ, ವಾವಾ ಮೂಲೇಡು ವಾವಾ ಕೋಡೀಡು ನಾಡೋಡು ಎಂಚ ಅಮ್ಮ, ತಿಕ್ಕೂಂಡೆ ಬೇತೆ ತಿಕ್ಕೂಂಡೆ ಪಾಕ ಈ ಮಾತ್ರ ಒಂಜೇ ಅಮ್ಮ, ಈ ಮಾತ್ರ ಒಂಜೇ ಅಮ್ಮ. ಜಕ್ಕೇಡು ಮಾನಾದು ತಾಂಕಿ ನೆನೆ ನಿನ್ನೆದೆ ಪೇರನು ಕೊರ್ದು, ಮಕ್ಕೇಡು ನಿಟ್ಟೇಡು ಮಲ್ಲಾಯನೆ ನಿನ್ನೆದೆ ನೆತ್ತೇರು ಪರ್ದು, ಜನಕೋಟಿ ಕೋಟಿ ಉಲ್ಲೇರು ತೂಲ ನಿಕ್ಕೇರು ಸಮಸಾಟಿ ಅಮ್ಮ, ಅವೊಂಜಿ ಪ್ರೀತಿ ಇನಿದಾಂತೆ ರೀತಿ ನನವೋರ ತಿಕ್ಕಂದು ಅಮ್ಮ, ನನವೋರ ತಿಕ್ಕಂದು ಅಮ್ಮ. ಓ ಅಮ್ಮ, ಓ ಅಮ್ಮ. ಪ್ರಸ್ತುತ ವರ್ಷದ ಕಾರ್ಯಕಾರಿ ಸಮಿತಿಯ ಆಯ್ಕೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನೀವು ಆಯ್ಕೆ ಮಾಡಿದಂಥ ಕಾರ್ಯ ಸಮಿತಿಯವರು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಇಡೀ ವರ್ಷ ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಕಳೆದ ವರ್ಷದ ಕಾರ್ಯಕಾರಿ ಸಮಿತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನೋಡೋ, ಎಲ್ಲರೂ ಚಪ್ಪಾಳೆ ತಟ್ಟಿ ನೋಡೋ ಅವರಿಗೆ ಒಂದ್ಸಲ. ಈ ಸಲ ಕಾರ್ಯಕಾರಿ ಸಮಿತಿಯ ಆಯ್ಕೆ ಇದೆ ನಮ್ಮಲ್ಲಿ. ನಾನು ನಿಮ್ಮ ಮುಂದೆ ಒಂದು ಅಭಿಪ್ರಾಯವನ್ನು ಮಂಡಿಸ್ತೇನೆ. ಕಳೆದ ವರ್ಷದ ಕಾರ್ಯಕಾರಿ ಸಮಿತಿಯನ್ನು ಪ್ರಸ್ತುತ ವರ್ಷ ನಾವು ಮುಂದುವರಿಸಿಕೊಂಡು ಹೋಗುವುದಾದರೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಹೋಗೋಣ. ಏನಂತೀರಾ? ಬೇಡ? ಬೇಕು? ಹೇಳಿ. ಹಾಗಾದರೆ ಈ ಸಲ ಆಯ್ಕೆ ಮಾಡುವ. 1ನೇ ತರಗತಿಯಿಂದ ಯಾರು ಕಾರ್ಯಕಾರಿ ಸಮಿತಿಗೆ ಹೆಸರು ಸೂಚಿಸ್ತೀರಿ? 1ನೇ ತರಗತಿಯಿಂದ ಟೀಚರ್ಸ್ನವರ ಹೆಸರು ಬರೆದುಕೊಳ್ಳಿ. ಇಲ್ಲ, ಸಿಕ್ಕಿದ್ರಾ? 2ನೇ ತರಗತಿಗೆ
ಎಸ್ ದಟ್ ಈಸ್ ಅಬಲ್ಸರಿ ಗುಡ್. ಹಾಂ, 1ನೇ ತರಗತಿಗೆ ಮಾತ್ರ ಹೆತ್ತವರಿಗೆ ನಾವು ಕಾರ್ಯಕಾರಿ ಸಮಿತಿಗೆ ಆಯ್ಕೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕಳೆದ ವರ್ಷ ಯಾರು ಕಾರ್ಯಕಾರಿ ಸಮಿತಿಯಲ್ಲಿದ್ದರೂ ಅವರೇ ಮುಂದುವರಿಸಿಕೊಂಡು ಹೋಗುತ್ತಾರೆ. ಅವರಿಗೆ ನಾವು ಆದಷ್ಟು ಬೇಗ ಒಂದು ಸಭೆಯನ್ನು ಕರೀತೇವೆ. ಆ ಸಭೆಗೆ ಹಾಜರಾಗಬೇಕಾಗಿ ನಾನು ನಿಮ್ಮಲ್ಲಿ ನಾವು 2018-19ನೇ ಶೈಕ್ಷಣಿಕ ವರ್ಷದಲ್ಲಿದ್ದೇವೆ. ಪ್ರತಿ ವರ್ಷ ಜೂನು ಕೊನೆಗೆ ಅಥವಾ ಜುಲೈ ಮೊದಲನ ವಾರಕ್ಕೆ ನಾವು ಈ ಮಹಾಸಭೆಯನ್ನು ಕರೀತಾ ಇದ್ದೀವಿ. ಆದರೆ ಈ ಸಲ ನಾವು ಇನ್ನು ಬೇಗನೆ ಮಹಾಸಭೆಯನ್ನು ಕರೆದಿದ್ದೇವೆ. ಆದಷ್ಟು ಬೇಗ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿ ಮುಂದಿನ ನಮ್ಮ ಶೈಕ್ಷಣಿಕ ವರ್ಷಕ್ಕೆ ಕಾರ್ಯಯೋಜನೆಗಳು ಏನಿವೆ ಅವುಗಳು ಸಾಂಗವಾಗಿ ನೆರವೇರಲಿಕ್ಕೆ ನಿಮ್ಮಿಂದ ಖಂಡಿತವಾಗಿಯೂ ನಮಗೆ ಸಹಕಾರ ಬೇಕು. ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೇವೆ ಕೆಲವೊಂದು ಸೂಚನೆಗಳನ್ನು, ಅದನ್ನು ನಾವು ಪುನರುಚ್ಚರಿಸಲೇಬೇಕಾಗ್ತದೆ. ಯಾಕೆಂದರೆ ಕೆಲವೊಮ್ಮೆ ನಮಗೆ ಅದನ್ನು ನೆನಪು ಇರುವುದಿಲ್ಲ. ಆದ್ದರಿಂದ ನಮ್ಮ ಶಾಲಾ ಸಮಯ ಪೂರ್ವಾಹ್ನ 8:50ರಿಂದ ಅಪರಾಹ್ನ 4 ಗಂಟೆ. 8:50ಕ್ಕೆ ಅಧ್ಯಯನದ ಅವಧಿ ಆರಂಭ ಆಗ್ತದೆ. 9:10ಕ್ಕೆ ಪ್ರಾರ್ಥನೆ. ಇದರ ಮೊದಲು ಎಲ್ಲ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಇರುವಂತೆ ಹೆತ್ತವರ ಜವಾಬ್ದಾರಿಯನ್ನು ವಹಿಸುವುದು. ನನಗೆ ತುಂಬ ಸಂತೋಷ ಆಗ್ತಾಯಿದೆ ಈಗ, ಯಾಕೆಂದರೆ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು 9 ಗಂಟೆ ಒಳಗೆ ನಮ್ಮ ಶಾಲೆಯಲ್ಲಿರ್ತಾರೆ. 4-5 ವಿದ್ಯಾರ್ಥಿಗಳು ಬಿಟ್ಟರೆ ಉಳಿದೆಲ್ಲ ವಿದ್ಯಾರ್ಥಿಗಳು ಶಾಲೆ ಒಳಗೆ ಇರ್ತಾರೆ. ಆದ್ದರಿಂದ ನೀವು ಕೊಟ್ಟಂಥ ಈ ಸಹಕಾರಕ್ಕೆ, ಯಾಕಂದರೆ ನಾನು ಬಂದ ಆ ವರ್ಷದಲ್ಲಿ ನಾನು ಕಂಡಿದ್ದೇನೆ 10 ಗಂಟೆ ಆದರೂ ಮಕ್ಕಳು ಶಾಲೆಗೆ ಬರ್ತಾ ಇರೋದು. ಅದರಿಂದ ಅದನ್ನೆಲ್ಲ ಹೋಗಲಾಡಿಸಿ ಈಗ ಆ ಸಮಯ ಪರಿಪಾಲನೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಖಂಡಿತ ಹೆತ್ತವರು ನೀವು ವಹಿಸಿಕೊಂಡು ಇದಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದೀರಾ. ನಿಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 9:25ಕ್ಕೆ 5ರಿಂದ 9:55 ತನಕ ನಮಗೆ ನಾವು ಪರಿಹಾರ ಬೋಧನೆ ಎಂಬ ಒಂದು ಪಾಠವನ್ನು ಅವರಿಗೆ ಮಾಡ್ತಾ ಇದ್ದೇವೆ. ಯಾರು ಕಲಿಕೆಯಲ್ಲಿ ಹಿಂದಿದ್ದಾರೆ ಅವರನ್ನು ಒಟ್ಟಾಗಿ ನಾವು ಅವರಿಗೆ ಪುನಃ ಹೆಚ್ಚಿನ ಅವಧಿಯವರೆಗೆ ಕಲಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಸ್ವಚ್ಛವಾದ ಸಮವಸ್ತ್ರದೊಂದಿಗೆ ಬೆಲ್ಟ್ ಹಾಗೂ ID ಕಡ್ಡಾಯವಾಗಿ ಧರಿಸಿ ಸರಿಯಾದ ಸಮಯದಲ್ಲಿ ಶಾಲೆಗೆ ತಲುಪುವಂತೆ ಪೋಷಕರು ನೋಡಿಕೊಳ್ಳುವುದು. ಒಮ್ಮೆ ಶಾಲಾ ಆವರಣದ ಒಳಗೆ ಬಂದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೆ ಹೊರಗೆ ಹೋಗುವಂತಿಲ್ಲ. ಅಂತ ಕಾರಣ ಇದ್ದರೆ ತರಗತಿ ಶಿಕ್ಷಕಿ ಅಥವಾ ನನ್ನ ಪರವಾನಗಿ ಇಲ್ಲದೆ ಶಾಲೆಯಿಂದ ಹೊರಗೆ ಹೋಗಬಾರ್ದು. ಯಾಕೆಂದರೆ ಇದರಿಂದ ಅನೇಕ ಅಪಾಯಗಳನ್ನು ನಾವು ತಪ್ಪಿಸಬಹುದು. ಅಲ್ಲದೆ ತರಗತಿಯ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ರಜೆ ಬೇಕಾದಲ್ಲಿ ಹೆತ್ತವರಿಗೆ ಒದಗಿಸಿದಂಥ ಗುರುತಿನ ಚೀಟಿಯನ್ನು ತಂದಲ್ಲಿ ತಂದೆ ತಾಯಿಯರೊಂದಿಗೆ ಮಾತ್ರ ಮಕ್ಕಳನ್ನು ಕಳಿಸಿಕೊಡಲಾಗುವುದು. ಈ ನಿಟ್ಟಿನಲ್ಲಿ ಹೆತ್ತವರು ನಮ್ಮೊಂದಿಗೆ ಸಹಕರಿಸಬೇಕಾಗಿರುವಂಥ ಬ್ಯಾಡ್ ಟಚ್ ಇದರ ಬಗ್ಗೆ ಆಗ ಹೇಳ್ತಾ ಇರೋದು, ನಮ್ಮ ಮಕ್ಕಳು ಯಾರೊಂದಿಗೆ ಹೋಗ್ತಾ ಇದ್ದಾರೆ, ಯಾರೊಂದಿಗೆ ಬರ್ತಾ ಇದ್ದಾರೆ, ಯಾರೊಟ್ಟಿಗೆ ಬೆರೆಯುತ್ತಾ ಇದ್ದಾರೆ, ಯಾವ ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಇದನ್ನು ನೀವು ಆಗಾಗ ತಿಳ್ಕೊಳ್ಳುವಂಥದ್ದು. ಯಾಕೆ ಮಕ್ಕಳಾಗಿ ಹೇಳೋದಿಲ್ಲ, ಆದರೂ ನೀವು ಒಂದೊಂದು ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನು ತಿಳ್ಕೊಳ್ಬೋದು. ಅನೇಕ ಪೇರೆಂಟ್ಸ್ ಒಂದು ತಪ್ಪನ್ನು ನೀವು ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಮಕ್ಕಳಿಗೆ ಹಣವನ್ನು ಕೊಡುವುದು. ಓಕೆ, ವೆಹಿಕಲಲ್ಲಿ ಬರುವ ಮಕ್ಕಳಿಗೆ ಹಣ ಸಿಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಹೆಚ್ಚಿಗೆ ನಡ್ಕೊಂಡು ಬರುವ ವಿದ್ಯಾರ್ಥಿಗಳಿಗೆ ಹಣವನ್ನು ಕೊಡುವಂಥದ್ದು. ಬಸ್ಸಲ್ಲಿ ಬರುವುದಿದ್ರೆ ಬಸ್ಸಿಗೆ ಮಾತ್ರ ಹಣ ಕೊಡಿ, ಇಲ್ಲದಿದ್ದರೆ ಆ ಮಕ್ಕಳು ಇಲ್ಲಿ ನಮ್ಮ ಪೇಟೆಯಲ್ಲಿ ಮತ್ತು ಅಂಗಡಿ ಬಾಗಿಲಲ್ಲಿ ನಿಂತು ಇರ್ತಾರೆ, ಮತ್ತು ಅವರನ್ನು ನಾವು ಜೋರು ಮಾಡಿ ಮನೆಗೆ ಕಳಿಸಬೇಕಾಗ್ತದೆ. ಅಂಥದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ತಂದೆ ತಾಯಿಯವರ ಗಮನಕ್ಕೆ ಬಾರದೆ ಮಕ್ಕಳು ಅವರ ಫ್ರೆಂಡ್ಸ್ ಮನೆಗೆ, ಸಹಪಾಠಿ ಮನೆಗಳಿಗೆ ಹೋಗುವುದು ಬೇಡ. ಇದನ್ನು ನೀವು ಗಟ್ಟಿಯಾಗಿ ಹೇಳಬೇಕು ಮಕ್ಕಳಿಗೆ. ಯಾಕಂದರೆ ಹೋದ ವರ್ಷ ನಮಗೆ ಒಂದು ಸಮಸ್ಯೆ ಬಂದಿದೆ. ವಿದ್ಯಾರ್ಥಿಗಳು ನಮ್ಮಲ್ಲಿ ಹೇಳಲಿಲ್ಲ, ಸೀದಾ ಅವರ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ. ಪೇರೆಂಟ್ಸ್ ನಮಗೆ ಫೋನ್ ಮಾಡ್ತಾರೆ, ನಾವು ಹೇಳಿದ್ದೇವೆ ಇಲ್ಲಿಂದ ಮಗು ಹೋಗಿದೆ, ಮಗು ಇಲ್ಲ ಶಾಲೆಯಲ್ಲಿ ಅಂತ. ನೋಡುವಾಗ ಅವರ ಫ್ರೆಂಡ್ಸ್ ಮನೆಗೆ ಹೋಗುದು, ಇವರು ಹೇಳಲಿಲ್ಲ, ಆಗ ನಮಗೆ ಕೂಡ ಗೊತ್ತಾಗೋದಿಲ್ಲ. ಆದ್ದರಿಂದ ಇದನ್ನು ನೀವು ಹೇಳಬೇಕು. ಎಲ್ಲಾದರೂ ಹೋಗುದಿದ್ರೆ ನಿಮ್ಮ ಗಮನಕ್ಕೆ ಬಂದ ಮೇಲೆ ಹೋಗುದು. ಮನೆಯಲ್ಲಿ ಕೆಲವು ಕಥೆ ಪುಸ್ತಕಗಳ ಅಥವಾ ಮ್ಯಾಗಝೀನ್ಸನ್ನು ತಂದಿಡಿ. ಅದರಿಂದ ಮೊಬೈಲ್ನಲ್ಲಿ ಆಟವಾಡುವಂಥ ಬದಲು ಅಂಥ ಪುಸ್ತಕಗಳನ್ನು ಓದಲು ಕೊಡುವುದು, ಪುಸ್ತಕ ಓದುವ ಆ ರುಚಿಯನ್ನು
ಕಲಿಸಲಿಕ್ಕೆ ಸುಲಭ ಆಗ್ತದೆ. ಅದರಿಂದ ಮೊಬೈಲ್ ಬಗ್ಗೆ ಸಿಸ್ಟರ್ ಹೇಳಿದರೆ ಅದರ ಬಗ್ಗೆ ನನಗೆ ಹೆಚ್ಚು ಹೇಳಲಿಕ್ಕೆ ಬೇಡ. ಮೊಬೈಲ್ನಲ್ಲಿ ಇಂಟರ್ನೆಟ್ ಪ್ಯಾಕ್ ಇದ್ದರೆ ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳು ಏನನ್ನು ನೋಡ್ತಾ ಇದ್ದಾರೆ ಎಂಬುದನ್ನು ನೀವು ಸ್ವಲ್ಪ ಕಣ್ಣಿಟ್ಟು ನೋಡಬೇಕಾಗ್ತದೆ. ಈಗ ಮಳೆಗಾಲ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಕ್ಕಳಿಗೆ ಜಾಗ್ರತೆಯನ್ನು ನಾವು ಹೇಳ್ತಾ ಇರ್ತೇವೆ, ಅದನ್ನು ನೀವು ಕೂಡ ಹೇಳುವಂಥದ್ದು. ಈ ವರ್ಷ ನಮಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ 1ನೇ ತರಗತಿಗೆ 47 ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗಿದ್ದಾರೆ. ನಾವು ಆಸುಪಾಸಿನ ಶಾಲೆಗಳಲ್ಲಿ ನೋಡಿದರೆ 6, 7, 10 ಹೆಚ್ಚಂದರೆ 15 ವಿದ್ಯಾರ್ಥಿಗಳು 1ನೇ ಕ್ಲಾಸ್ಗೆ ದಾಖಲಾಗಿದ್ದಾರೆ. ಆದರೆ ನಮ್ಮ ಶಾಲೆಗೆ 47 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಅದು ನಮಗೆ ಖಂಡಿತ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಉಳಿದ ತರಗತಿಗೆ ಕೂಡ ಸುಮಾರು 40ರಷ್ಟು ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾಖಲಾಗಿದ್ದಾರೆ. ಆದ್ದರಿಂದ ನಮ್ಮ ಸ್ಟ್ರೆಂತ್ ಸಾಧಾರಣ ಅದೇ ರೀತಿಯಲ್ಲಿ ಉಳಿದುಕೊಂಡು ಹೋಗಿದೆ. ಸ್ಕ್ವಾಡ್ ಡ್ರೆಸ್ ಈ ಸಲ ಬದಲಾಗಿದೆ, ಯಾಕಂದರೆ 3 ವರ್ಷ ಆಯಿತು ನಮ್ಮ ಸ್ಕ್ವಾಡ್ ಡ್ರೆಸ್ ಬಂದು. ಅದರಿಂದ ಮಕ್ಕಳು ಅದೇ ಸ್ಕ್ವಾಡಲ್ಲಿ ಇರ್ತಾರೆ. ಮತ್ತು ಮಕ್ಕಳು ಕೂಡ ದೊಡ್ಡವರಾಗ್ತಾ ಹೋಗುವಾಗ ಡ್ರೆಸ್ ಟೈಟ್ ಆಗುವಂಥದ್ದು ಕೆಲವೊಂದು ಹರಿದೋಗಿದೆ. ಇಂಥದ್ದೆಲ್ಲ ಸಮಸ್ಯೆಯನ್ನು ನೋಡಿ ನಾವು ಮಕ್ಕಳ ಸ್ಕ್ವಾಡನ್ನು ಬದಲಾಯಿಸಿದ್ದೇವೆ. ಅದರಿಂದ ಸ್ಕ್ವಾಡ್ ಡ್ರೆಸ್ ಬದಲಾಗ್ತದೆ. ಇದಕ್ಕೆ ನೀವು ಸಹಕಾರವನ್ನು ನೀಡುವಂಥದ್ದು. ನಾವು ಪಕ್ಷಿ ನೋಟದಲ್ಲಿ ಕೇಳಿದ್ದೇವೆ, ಮಕ್ಕಳಿಗೆ ಈ ಸಲ ಉಚಿತ, ಪ್ರತಿ ವರ್ಷ ನಾವು 1ನೇ ತರಗತಿಗೆ ಮಾತ್ರ ಪುಸ್ತಕ ಹಾಗೂ ಸಮವಸ್ತ್ರವನ್ನು ಕೊಡ್ತಾ ಇದ್ದೇವೆ. ನಮ್ಮೆಲ್ಲ ಶಿಕ್ಷಕರೇ ಸೇರಿ ಅದನ್ನು ಕೊಡ್ತಾ ಇದ್ರು. ಆದರೆ ಈ ಸಲ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಈಗಾಗಲೇ ಕೊಟ್ಟಾಗಿದೆ. ಇನ್ನು ನಾವು 1ನೇ ತರಗತಿಗೆ ನಾವು ಒಂದು ಜೊತೆ ಸಮವಸ್ತ್ರವನ್ನು ಉಚಿತವಾಗಿ ಕೊಡಲಿಕ್ಕಿದ್ದೇವೆ. ಅದೇ ರೀತಿ 10 ಹೊಸ ಕಂಪ್ಯೂಟರ್ಗಳನ್ನು ನಾವು ಅಳವಡಿಸಿದ್ದೇವೆ. ಇದೆಲ್ಲ ಖಂಡಿತ ನಮಗೆ ಅನೇಕ ಮಂದಿ ಸಹಕರಿಸಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ ದಾನಿಗಳು. ಪ್ರತ್ಯೇಕವಾಗಿ ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಶಿಕ್ಷಕ ರಕ್ಷಕದ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಒಟ್ಟು ಸೇರಿ ಅವರು ಸ್ವಲ್ಪ ಕೆಲಸವನ್ನು ಮಾಡಿದರೆ ದಾನಿಗಳಿಂದ ಅಥವಾ ಅವರಿಂದಲೇ ಆ ಹಣವನ್ನು ಸ್ವಲ್ಪ ಹಾಕಲಿಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದರಿಂದ ಅವರಿಗೊಂದು ದೊಡ್ಡದಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ನಾವು ಅಭಿನಂದಿಸುವ. ಹೆತ್ತವರೇ, ಅನೇಕ ರೀತಿಯಲ್ಲಿ ನೀವು ನಮಗೆ ಸಹಕಾರವನ್ನು ನೀಡಿದ್ದೀರಾ. ನಮ್ಮ ಶಾಲೆಯಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳಿಗೆ ನೀವು ಪ್ರೋತ್ಸಾಹವನ್ನು ಕೊಡ್ತೀರಾ. ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುವುದರಿಂದ ನಾವು ಕೂಡ ಅನೇಕ ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಕಂಪ್ಯೂಟರ್ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸಮಸ್ಯೆ ಇತ್ತು. ಆದ್ದರಿಂದ ಅದನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ತಿಳಿಸಿದಾಗ ಅದಕ್ಕೆ ಅವರು ಒಪ್ಪಿ ಈ ಸಲ 10 ಹೊಸ ಕಂಪ್ಯೂಟರ್ಗಳನ್ನು ಅಳವಡಿಸಿದ್ದಾರೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ನಮ್ಮಲ್ಲಿದೆ. ಅದರಿಂದ ಎಲ್ಲ ಇದು ಖಂಡಿತವಾಗಿ ನಮಗೆ ಬೇಕಾದ ಶಿಕ್ಷಣ. ಆದ್ದರಿಂದ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನು ಇದಕ್ಕೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಕಳಿಸಬೇಕು. ಇದನ್ನು ಖಂಡಿತವಾಗಿ ನೀವು ಕಳಿಸಿರಂತ ನಮಗೆ ಭರವಸೆ ಇದೆ. ಅದರಿಂದ ಇಷ್ಟತನಕ್ಕೆ ಸಹಕರಿಸಿದಂಥ ಎಲ್ಲ ಹೆತ್ತವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು ಈ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ. ಇದು ನಿಮ್ಮ ಮಕ್ಕಳ ಮೇಲೆ ಇರುವಂಥ ಆ ಪ್ರೀತಿ ಹಾಗೂ ಶಾಲೆ ಮೇಲೆ ಇರುವಂಥ ಆ ಗೌರವವನ್ನು ಎತ್ತಿ ತೋರಿಸಿದೆ. ಆದ್ದರಿಂದ ಮಗದೊಮ್ಮೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಧನ್ಯವಾದ ಸಮರ್ಪಣೆ ನಮ್ಮ ಶಿಕ್ಷಕಿ ಶ್ರೀಮತಿ ಜಸಿಂತಾರವರಿಂದ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಉತ್ತಮ ಸಂದೇಶವನ್ನು ನೀಡಿದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋ ರವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದು ನಮ್ಮೊಂದಿಗೆ ಇದ್ದು ನಮ್ಮೆಲ್ಲರ ಮನ ಮುಟ್ಟುವಂತೆ ಶಿಕ್ಷಣದಲ್ಲಿ ಹಾಗೂ ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಹೆತ್ತವರ ಹಾಗೂ ವಿದ್ಯಾರ್ಥಿಗಳ ಪಾತ್ರದ ಬಗ್ಗೆ ಅತಿ ಸ್ಪಷ್ಟತೆಯ ವಿವರಣೆಯನ್ನು ಉದಾಹರಣೆಗಳೊಂದಿಗೆ ಹಾಡಿನೊಂದಿಗೆ ತಿಳಿಸಿದ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಭಗಿನಿ ಸಿಸ್ಟರ್ ಅಗ್ನೇಶಿಯಾ BS ರವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.